ನಮಸ್ಕಾರ ಸುದ್ದಿ ಸ್ಪಂದನಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಮಂಗಳೂರಿನಲ್ಲಿರುವಂತಹ ಪಾವಿತ್ರತೆಯುಳ್ಳಂತಹ ಕೆರೆಗಳಲ್ಲಿ ಒಂದು ಗುಜ್ಜರ ಕೆರೆ. ಗುಜ್ಜರ ಕೆರೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವ ಈ ಕೆರೆ ಇದೀಗ ಯಾರಿಗೂ ಬೇಡವಾದಂತಹ ಕೆರೆಯಾಗಿದೆ. ಈ ಕೆರೆಯಲ್ಲಿ ಹೂಳೆತ್ತದೆ, ಅಲ್ಲೇ ಕಸ ಕಡ್ಡಿಗಳು ನಿಂತು ಜನರು ಒಂದು ರೋಗದ ಭೀತಿಯಲ್ಲಿ ಬದುಕುವಂತಹ ಪ್ರಮೇಯ ಉಂಟಾಗಿದೆ. ಇನ್ನು ಈ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಮಂಗಳಾದೇವಿಯ ಮಂಗಳ ಒಂದು ದೇವಸ್ಥಾನ ಏನಿತ್ತು, ಮೂರ್ತಿಯನ್ನು ಒಂದು ಅಂದರೆ ಸ್ನಾನ ಮಾಡಿಸೋದಕ್ಕಾಗಿ ಮೂರ್ತಿಯನ್ನು ಇಲ್ಲಿಗೆ ತರ್ತಾ ಇದ್ರು. ಇಲ್ಲಿ ಅದನ್ನು ಸ್ನಾನ ಮಾಡಿಸಿ ಮತ್ತೆ ವಿಜೃಂಭಣೆಯಿಂದ ಕೊಂಡೋಗುವಂತಹ ಪದ್ಧತಿ ಕೂಡ ಇತ್ತು. ಆದರೆ ಇದೀಗ ಹೂಳೆತ್ತದೆ, ಅದು ಪಾಳು ಬಿದ್ದಿದೆ. ಅಲ್ಲಿ ಕಸ ಕಡ್ಡಿಗಳು ನಿಂತು ಸುತ್ತಮುತ್ತಲಿರುವ ಸ್ಥಳೀಯರು ಇದೀಗ ಹೆದರಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರಿನಲ್ಲಿರುವಂತಹ ಗುಜ್ಜರ ಕೆರೆ ನಿವಾಸಿಗಳಿಗೆ ಇದು ತಲೆನೋವಾಗಿದೆ. ಯಾಕೆ ಇದನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ? ಇದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಕ್ರಮ ವಹಿಸಬೇಕಿತ್ತು, ಆದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ಮಾತಾಡಕ್ಕೆ ಅಲ್ಲಿಯ ಒಂದು ಸುತ್ತ ಸ್ಥಳೀಯರಾದಂತಹ ನೇಮು ಕೊಟ್ಟಾರಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಈಗ ಗುಜ್ಜರ ಕೆರೆಗೆ ಯಾವುದೇ ಕಾರಣಕ್ಕೂ ಅದನ್ನ ಸರಿ ಮಾಡುವಂತ ಇದಕ್ಕೆ ಯಾರು ಕೂಡ ತಲೆ ಹಾಕ್ತಾ ಇಲ್ಲ. ಏನಾಗ್ತಿದೆ ಅಲ್ಲಿ ಪ್ರಾಬ್ಲಮ್? ಇವಾಗಿನ ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲಿ? ಇವಾಗ ಪರಿಸ್ಥಿತಿ ಹೇಳಿದ್ರೆ ಅದಕ್ಕೊಂದು ಈ ವಸತಿ ಸಂಕೀರ್ಣದೊಂದು ತ್ಯಾಜ್ಯ ನೀರು ಕೆರೆ ಬದಿಯ ತೋಡಿಗೆ ಬರ್ತಾ ಉಂಟು. ಅದನ್ನೀಗ ನಾವು ಸಾಧಾರಣ ಒಂದು ಎಷ್ಟು ಸಮಯದಿಂದ ಫಾಲೋ ಅಪ್ ಮಾಡ್ತಾ ಇದ್ರೆ ಅದಕ್ಕೊಂದು ಗತಿ ಕಾಣುವುದೇ ಇಲ್ಲ. ಮೊನ್ನೆ ನಮ್ಮ ಸ್ಥಳೀಯ ಶಾಸಕರು ಸ್ವಲ್ಪ ಅದನ್ನು ಮಾಡಿ ವ್ಯವಸ್ಥೆ ಮಾಡಿ ಅದಕ್ಕೆ ಇಂಜಿನಿಯರ್ಸ್ ಎಲ್ಲ ಫಾಲೋ ಅಪ್ ಮಾಡಿ ರೆಡಿ ಮಾಡಿಸ್ತಾ ಇದ್ದಾರೆ. ಆದ್ರೂ ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದೇನು ನಮಗೆ ಅದು ಬಿದ್ದೇ ಹೋಗಿಲ್ಲ, ನಮಗೆ ಅದರ ಜವಾಬ್ದಾರಿ ಇಲ್ಲ ಅಂತಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರಮ್ಮ. ಅಲ್ಲ, ಇದು ಇವತ್ತು ನಿನ್ನೆಯ ಇಶ್ಯೂ ಅಲ್ಲ, ಸಾಕಷ್ಟು ವರ್ಷಗಳಿಂದ ಈ ತರ ಆಗ್ತಾ ಇದೆ. ಯಾವಾಗ ಕೊನೆಯ ಬಾರಿ ಹೂಳೆತ್ತಿರುವಂತದ್ದು? 2015 ಹೂಳೆತ್ತಿದ್ದಾರೆ. ಈಗ 3 ವರ್ಷ ದಾಟ್ತು. 3 ವರ್ಷ ದಾಟಿದೆ. ಆದ್ರೆ ಅದು ಸಾಧಾರಣ ಒಂದು 6,25,00,000 ರೂಪಾಯಿ ಖರ್ಚು ಮಾಡಿದಾರಮ್ಮ. ಅದರಲ್ಲಿ ಫಸ್ಟ್ 2008-9 1 ಕೋಟಿ, 9-10 1 ಕೋಟಿ, ನಂತರ 2011 25 ಲಕ್ಷ, ಮತ್ತೆ 2015 1 ಕೋಟಿ, ನಂತರ ಈಗ 2017 3 ಕೋಟಿ ಅಂತ. ಸೊ ಆ ಹಣ ಎಲ್ಲ ಎಲ್ಲಿ ಹೋಯ್ತು? ಖರ್ಚು ಮಾಡಿದಾರಾ ಅಥವಾ ಏನಾಗಿದೆ ಅಂತ? ಹೌದು, ಅದನ್ನು ನಾವು ಟೆಕ್ನಿಕಲಿ ನನಗೆ ಗೊತ್ತಿಲ್ಲ, ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಆದ್ರೆ ಕೆರೆ ಒಂದು ವ್ಯವಸ್ಥೆಗೆ ಬಂದಿದೆ ಅಂತ ಕೇಳಿದ್ರೆ ಅದು ಇಲ್ಲ ಅಮ್ಮ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮನಪಾ ಅಂದ್ರೆ ಮಹಾನಗರ ಪಾಲಿಕೆಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಷನ್ ಸಿಕ್ಕಿದೆ ಅಂತ? ಮಹಾನಗರ ಪಾಲಿಕೆಗೆ ಹೋದಾಗ ಅಲ್ಲಿ ಹೇಳುವಾಗ ಇದಕ್ಕೆ ಇದೇ ಒಂದು ನಾವೊಂದು ಒಳಚರಂಡಿ ನೀರು ಹೋಗೋ ಬಗ್ಗೆ ಮೊನ್ನೆ ಅಧಿಕಾರಿಗಳ ಹತ್ರ ಮಾತಾಡುವಾಗ ಈ ಸಂಬಂಧಪಟ್ಟ ಇಂಜಿನಿಯರ್ ಹೇಳ್ತಾರೆ ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ಗೆ ಹಣ ಸಿಗ್ತಾ ಇಲ್ಲ.
ಅದನ್ನು ನೀವು ಸ್ವಲ್ಪ ನಮ್ಮ MLA ಮುಖಾಂತರ ಮೇಯರಿಗೆ ಕಮಿಷನ್ ಒತ್ತಾಯ ಮಾಡಬೇಕು. ಅದಕ್ಕೆ ನಾವ್ ಹೇಳಿ ನಮಗೆ ಅದು ಕೆಲಸ ಅಲ್ಲ, ನಮಗೆ ಗುಜ್ಜರಿ ಕೆರೆ ಸರಿಯಾಗ್ಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡೋದು, ಅದು ನಿಮ್ಮ ಕೆಲಸ. ಸರ್, ಈಗ ಗುಜ್ಜರ ಕೆರೆಗಿರುವಂತ ಇತಿಹಾಸ ಏನು ಅಂತ? ಗುಜ್ಜರ ಕೆರೆ ಅಂದ್ರೆ ಗುರು ಜನರ ಕೆರೆ ಅಮ್ಮ. ಈ ಋಷಿಯವರು ಯಾರು ಗೊತ್ತಾ, ನಮ್ಮ ಈ ಗೋರಕ್ಷನಾಥ ಗುರು ಇದ್ದಾರಲ್ಲಮ್ಮ, ಆತ ಪಂಥದ ಗೋರಕ್ಷನಾಥ ತನ್ನ ಮೂಲ ಗುರು ಮಚ್ಚೇಂದ್ರನಾಥರಿಗೆ ಕಟ್ಟಿಸಿದಂತ ಕೆರೆ. ಅಂದ್ರೆ ದಕ್ಷಿಣ ಭಾಗದಿಂದ ಅದೇ ಗುಜ್ಜರ ಕೆರೆ ಬದಿಯಿಂದಾಗಿ ತಾಯಿ ಮಂಗಳಾಂಬೆಯೊಂದಿಗೆ ಬಂದದ್ದು ಗುರು ಮಚ್ಚೇಂದ್ರನಾಥ ಗುರು. ಅವರೇನು ಮಾಡಿದ್ರು, ತನ್ನ ಗುರುವಿಗೆ ಸ್ನಾನ ಮಾಡಿ ಶುದ್ಧವಾದ ತೀರ್ಥ ಕೆರೆ ಬೇಕು ಅಂತೇಳಿ ಈ ಮಾನಸದಿಂದ ತೀರ್ಥವನ್ನು ಎಳೆದು ಇಲ್ಲಿ ಇದರ ಈ ಕೆರೆಯ ಈಶಾನ್ಯ ಭಾಗಕ್ಕೆ ಒಂದು ತೀರ್ಥ ದಂಡು ಉಂಟಮ್ಮ. ಈ ಕದ್ರಿಯಲ್ಲಿ ಗೋಮುಖ ತೀರ್ಥ ಇದೆ ಅಲ್ಲಮ್ಮ, ಅದೇ ರೀತಿ ಇಲ್ಲಿ ದಂಡು ಉಂಟು. ಅದನ್ನು ಆ ತೀರ್ಥವನ್ನು ಎಳೆದು ಮಾಡಿದಂತ ಈ ಕೆರೆ ಇದು. ಇದು ಒಂದು ಸಮಯದಲ್ಲಿ ಏನು ಅಂತ ಹೇಳಿದ್ರೆ ಔಷಧಿ, ಈಗ ನಮಗೆ ಏನಾದ್ರೂ ಈ ಪರಿಸರದಲ್ಲಿ ರೋಗ ರುಜಿನ ಇದೆ, ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ನಮಗೆ ಇತಿಹಾಸ ಪ್ರಕಾರ ಅಲ್ಲಿ ಒಂದು ತೀರ್ಥ ಕುಡಿದ್ರೆ ಸಾಕು. ಸುತ್ತಲೂ ಇರುವ ವೃಕ್ಷ ಎಲ್ಲ ಔಷಧಿ ವೃಕ್ಷ. ಈಗ ತೀರ್ಥ ಆ ನೀರು ಕುಡಿದ್ರೆ ರೋಗ ಬರ್ಬೋದಲ್ಲ? ಎಲ್ಲರೂ ದುರಂತ ಆಗಿದೆ ಅಂತ ಹೇಳಿದ್ರೆ ಈಗ ರೋಗ ವಾಸಿ ಮಾಡುವಂತ ಕೆರೆ ಈಗ ರೋಗ ಸೃಷ್ಟಿ ಮಾಡುವ ಕೆರೆ ಆಗಿಬಿಟ್ಟಿದೆ ಈಗ. ಸೊ ಇವಾಗ ಅದು ಸಾಕಷ್ಟು ಹಿಂದಿನ ವರ್ಷದಿಂದ ಕೂಡ ಇದೆ, ಇತಿಹಾಸ ಇದೆ. ಯಾಕೆ ಯಾರು ಕೂಡ ಇದರ ಒಂದು ಗೋಜಿಗೆ ಹೋಗುದಿಲ್ಲ? ಯಾರಿಗೂ ಬೇಡವಾ ಈ ಗುಜ್ಜರ ಕೆರೆ ಅಂತ? ಅದನ್ನೇ ನಾವು ಜನಪ್ರತಿನಿಧಿಗಳ ಹತ್ರ, ಅಧಿಕಾರಿಗಳ ಹತ್ರ ನಾವು ಹೇಳೋದು ಒಂದೇ, ನಾವು ಇಷ್ಟು ಪ್ರಯತ್ನ ಮಾಡೋದು ಯಾಕೆ? ಪರಿಸರ ಒಳ್ಳೆಯದಾಗ್ಬೇಕು, ಊರು ಒಳ್ಳೆಯದಾಗ್ಬೇಕು, ರಾಮ ತಾಯಿ ಮಂಗಳಾಂಬೆ ಮತ್ತು ಮಾರಿಯಮ್ಮ ತಾಯಿ ಅವರನ್ನು ತೀರ್ಥಕ್ಷೇತ್ರವಾಗ್ಬೇಕು, ಅವರ ಜಲಕ ಆಡುವಂತ ಆ ಒಂದು ವೈಭವವನ್ನು ಕಣ್ತುಂಬ ಕಾಣಬೇಕು ಅಂತ ಒಂದು ಆಸೆ ಹೊರತು ನನಗೆ ಬೇರೇನು ನಮ್ಗೆ ಸ್ವಾರ್ಥ ಇಲ್ಲಮ್ಮ. ಓಕೆ, ಈಗ ಅಲ್ಲಿಯ ಕಾರ್ಪೊರೇಟರ್ ಯಾರು? ಯಾವ್ದಮ್ಮ? ಕಾರ್ಪೊರೇಟರ್ ಯಾರು? ಮಹಾನಗರ ಪಾಲಿಕಾ ಸದಸ್ಯರು ಯಾರು? ಕಾರ್ಪೊರೇಟರ್ ರತಿಕಲಾ ಅಂತೇಳಿ, ಶ್ರೀಮತಿ ರತಿಕಲಾ ಅಂತೇಳಿ ಅಮ್ಮ. ಅವರ ಪಾತ್ರದ ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ, ಅವರನ್ನ ದೂರ್ಲಿಕ್ಕಿಲ್ಲ ಅಮ್ಮ. ಅವರು ಅಷ್ಟೇ ಈಗಿರೋ ನಮ್ಮ MLA ಅವರು ತೊಂದ್ರೆ ಇಲ್ಲ, ಒಳ್ಳೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಸರಿಯಾಗಿ ಈ ಗವರ್ಮೆಂಟ್ ಇಂದ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಉಸ್ತುವಾರಿ ಸಚಿವರಿದ್ದಾರಲ್ಲ ಸರ್, ಇವಾಗ ಯಾರು ಆಗಿಲ್ಲ ಅಂದ್ರೆ ಉಸ್ತುವಾರಿ ಸಚಿವರಿದ್ದಾರೆ, ಅವರ ಬಳಿ ಹೋಗಿಲ್ವಾ? ಅವರು ಕೂಡ ದಕ್ಷಿಣ ಕನ್ನಡದವರೇ. ಅವರು ಸಚಿವರನ್ನು ಭೇಟಿಯಾಗಿದ್ದೇವೆ, ಅವರು ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಆಗ್ತದೆ ಅಮ್ಮ ಅದು. ಯಾಕಂದ್ರೆ ಇದು ನಿನ್ನೆ ಮೊನ್ನೆದಲ್ಲ, ಯಾಕೆ ಮಾಡಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಇದು. ಅಂದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್? ಅಲ್ಲಿ ಕೆಸರು ನೀರು ಹೋಗ್ತಾ ಇದೆ. ಈಗ ವಸತಿ ಸಂಕೀರ್ಣ ಅಂದ್ರೆ ಸುತ್ತ ಫ್ಲಾಟ್ಸ್ಗಳ ನೀರು ಕೂಡ, ಫ್ಲಾಟ್ ಇರುತ್ತೆ, ಅದರ ನೀರುಗಳು ಕೂಡ ಅಲ್ಲಿಗೆ ಬರುವಂತದ್ದಾ? ಹೌದು. ಇದೇನಾಗಿದೆ ಅಂತ ಹೇಳಿದ್ರೆ ಅಮ್ಮ, ಅಲ್ಲಿ ಮೊದಲು ಈ ವಸತಿ ಸಂಖ್ಯೆ ಫ್ಲಾಟ್ಗಳೆಲ್ಲ ಹೇಳ್ತೇವಲ್ಲ, ಅದು ಯಾವ್ದು ಇರ್ಲಿಲ್ಲ. ಮತ್ತೆ ಒಂದು ಚಿಕ್ಕ ಚಿಕ್ಕ ಮನೆ, ಮತ್ತೆ ಅಲ್ಲಿಂದ ಆಚೆ ಅರೆಕೆರೆ ಬೈಲಿಗೆ ಇದರಿಂದ ಏತದಲ್ಲಿ ನೀರು ಬಿಟ್ಟು ಕೃಷಿ ಮಾಡುವಂತ ಒಂದು ಪ್ರದೇಶವಿದು. ಏನ್ ಮಾಡಿದರೆ ಅಂತ ಹೇಳಿದ್ರೆ ಪೇಟೆಯಾಗಿ ಮಾಡಿದರೆ 3 ವಸತಿ ಸಂಕೀರ್ಣ ಮೇಲೆದ್ದು ಬಂದಿದೆ. ಆ ಮೇಲೆದ್ದು ಬರ್ಬೇಕಾದ್ರೆ ಅದಕ್ಕೆ ನಿಜವಾಗಿ ಡ್ರೈನೇಜಿನ ವ್ಯವಸ್ಥೆ ಮಾಡಿಟ್ಟುಕೊಂಡು ಮಾಡ್ಲಿಲ್ಲ. ಈಗ ಅವರಿಗೆ ಪರ್ಮಿಷನ್ ಕೊಟ್ಟು ಕೆಲಸ ಮಾಡಿಸಿದ್ರು. ಅವತ್ತಿಂದ ಸ್ಟಾರ್ಟ್ ಆಯ್ತು ಗುಜ್ಜರ ಕೆರೆಯ ಅವನತಿ. ಫ್ಲಾಟ್ಗಳು ಮಾಡುವಂತದ್ದು ಸಾಮಾನ್ಯ ಸರ್. ಇವಾಗ ಹಾಳು ಮಾಡುದು, ಬಿಡುದು ಎಲ್ಲ ಅವತ್ತಿಂದ ಸ್ಟಾರ್ಟ್ ಆಯ್ತು. ಕಡೆಗೆ ನಾವು ಇಷ್ಟು ಒತ್ತಾಯ ಮಾಡಿ ಈಗ ಡ್ರೈನೇಜ್ ವ್ಯವಸ್ಥೆ ಮಾಡಿದ್ದಾರೆ, ಒಂದು 80% ಮಾಡಿದ್ದಾರೆ. ಪ್ರಯೋಜನ ಆಗಿದ್ದು ಆ ವಸತಿ ಸಂಕೀರ್ಣಕ್ಕೆ ಹೊರತು ನಮಗೆ ಗುಜ್ಜರ ಕೆರೆಗೆ ಇಲ್ಲ. ಅಲ್ಲ ಸರ್, ಇವಾಗ ಫ್ಲಾಟ್ಗಳು ಮಾಡುವಂಥದ್ದು ಸಾಮಾನ್ಯಲ್ಲಿ ಮಾಡ್ತಾರೆ, ಆದರೆ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗ ಡ್ರೈನೇಜ್ ಅಲ್ಲಿಯ ನೀರುಗಳು ಹೋಗಲಿಕ್ಕೆ ಅದು ಬೇರೆಡೆ ಕೆರೆಗೆ ಸೇರದಂತೆ ಬೇರೆ ಕಡೆ ಸೇರುವ ಹಾಗೆ ಅಥವಾ ಅಲ್ಲೇ ಅದನ್ನು ಹಾಕುವ ಹಾಗೆ ಇಂಗುವಾಗೆ ಮಾಡಬೇಕಲ್ಲ? ಹೌದಾ? ಅದು ಅಂದ್ರೆ ಅದ ವ್ಯವಸ್ಥೆ ಇಲ್ಲದೆ ಅದು ಹೇಗೆ ಅವರ ಡೋರ್ ನಂಬರ್ ಕೊಟ್ಟಿದೆ, ಹೇಗೆ ಕಂಪ್ಲೀಷನ್ ರಿಪೋರ್ಟ್ ನಾವು ಇಂಜಿನಿಯರ್ಸ್ ಕೇಳುವಾಗ ಅದು ಯಾವತ್ತಿಗೆ ನಮ್ಮಿಂದ ಅವರಿಂದ ಉತ್ತರವೇ ಇಲ್ಲ ನಮಗೆ. ನಾವು ಕೇಳ್ತಿದ್ದೇವೆ, ಇದು ಚರಂಡಿ ನೀರು ತೋಡಿಗೆ ಬಿಟ್ಟಿದ್ದಾರೆ, ನಿಮಗೆ ಕಾಣ್ತಾ ಉಂಟು, ನೀವು ಹೇಗೆ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿದ್ದೀರಿ ಕೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಅವರ ಹತ್ರ. ಇದೇನಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದ ಜಾಲ, ಒಂದು ಇದನ್ನೊಂದು
ಹಾಳು ಮಾಡ್ಲಿಕ್ಕೆ ಹುಟ್ಟಿದೆ ಅಂತ ಒಂದು ಹೇಳ್ಬೋದು ನಾವು. ಸರ್, ಈಗ ಉಸ್ತುವಾರಿ ಸಚಿವರ ಬಳಿ ಹೋದಾಗ ಅವ್ರು ಯಾವ ತರ ರಿಯಾಕ್ಷನ್ ಕೊಟ್ರು ನಿಮಗೆ? ಅವ್ರು ಏನು ಹೇಳಿದ್ರು? ಈ ತರ ಪ್ರಾಬ್ಲಮ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ ಸಂದರ್ಭದಲ್ಲಿ ಅವ್ರು ಯಾವ ತರ ಹೇಳಿದ್ರು? ರಿಟರ್ನ್ ಏನಾದ್ರು ಬರ್ಕೊಟ್ಟಿದ್ದೀರಾ ಲಿಖಿತ ರೂಪದಲ್ಲಿ? ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ ಅಮ್ಮ. ನಮ್ಮ ಲೆಟರ್ ಅಲ್ಲಿ, ನಮ್ಮ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆ ಲೆಟರ್ ಅಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದೇನೆ. ಅಂದ್ರೆ ನೇರವಾಗಿ ಭೇಟಿ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಬಳಿ ಕಳಿಸ್ಕೊಟ್ರಾ ಹೇಗೆ ಅಂತ? ಇಲ್ಲ ಇಲ್ಲ, ನಾನೇ ಸ್ವತಃ ಇಟಿ ಖಾದರ್ ಅವರ ನಾನು ಪರ್ಸನಲಿ ಭೇಟಿ ಆಗಿದ್ದೆ. ನಾವೇ ಹೋಗಿ 4-5 ಜನ ಭೇಟಿ ಆಗಿದ್ದೇವೆ ಅಮ್ಮ. ಓಕೆ, ನೀವೇನು ಅಂತ ಲಿಖಿತ ರೂಪದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ರಿ ಸರ್ ಆ ಸಂದರ್ಭದಲ್ಲಿ? ನಾವು ಅದರಲ್ಲಿ ಅಂದ್ರೆ ಈ ಕೆರೆಯ ಮಹತ್ವವೇನು, ಈ ಕೆರೆಯಿಂದಾಗಿ ಈ ಕೆರೆ ಒಂದು ಒಳ್ಳೇದಾದ್ರೆ ಈ ಸಿಟಿಗೆ ಏನು ಪ್ರಯೋಜನ ಉಂಟು, ಅಷ್ಟೇ ಅಲ್ಲ ಈ ಆರೋಗ್ಯ ದೃಷ್ಟಿಯಿಂದ, ಅಲ್ಲದಾದ್ರೆ ಈ ನೀರಿನ ದಿಸೆ ಎಲ್ಲ ನಾವು ಅವರಿಗೆ ವಿವರವಾಗಿ ಕೊಟ್ಟಿದ್ವಿ. ಅಲ್ಲದೆ ಇಲ್ಲಿ ಮಂಗಳೂರಿಗೆ ಒಂದು ಒಳ್ಳೆಯದಾಗುವಂತ ಅವಕಾಶ ಈ ಗುಜ್ಜರಕೆರೆ ಆದ್ರೆ ಆಗ್ತದೆ, ಎಲ್ರಿಗೂ ಒಂದು ನೆಮ್ಮದಿಯ ವಾತಾವರಣ ಸಿಗ್ಬೋದು ಅಂತೇಳಿ ಅದೆಲ್ಲ ನಾವು ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲ, ನಾವು ಕೊಟ್ಟಿದ್ದೇವೆ ಪ್ರಧಾನಿಯವರಿಗೆ ಲೆಟರ್ ಬರ್ತದನ್ನು, ಈಗ ಪ್ರಧಾನಿಗೆ ಲೆಟರ್ ಬರ್ತಿದ್ದೇವೆ. ಲೆಟರ್ ಬರ್ತದನ್ನು ಅವರು ಮುಖ್ಯ ಕಾರ್ಯದರ್ಶಿ ಕರ್ನಾಟಕಕ್ಕೆ ಬರ್ತದನ್ನು, ಅದನ್ನು ಸ್ಥಳೀಯ ಆಡಳಿತಕ್ಕೆ ಕಳಿಸಿದ್ದನ್ನು, ಆ ಲೆಟರ್ ಅನ್ನು. ಇದರಿಂದ ಏನು ನನಗೆ ಸರಿಯಾಗಿ ಸ್ಪಂದನ ಸಿಕ್ಕಿಲ್ಲ ಅಂತೆಲ್ಲ ನಾವು ವಿವರವಾಗಿ ಹೇಳಿದ್ದೇವೆ ಅವರಿಗೆ. ಓಕೆ ಸರ್, ಈಗ ಈ ತರ ಲೆಟರ್ ಯಾವಾಗ ಕೊಟ್ರಿ? ಅಂತ ಸಂದರ್ಭದಲ್ಲಿ ಅವ್ರು ಯಾವ ತರ ರಿಯಾಕ್ಷನ್ ಕೊಟ್ರು? ನಿಮ್ಗೆ ಏನು ಹೇಳಿದ್ರು ಅಂತ? ಅವರು ಹೇಳಿದ್ರು ನಾವು ಮಾಡ್ತೇವೆ, ಅದ್ರ ಫಾಲೋಅಪ್ ಮಾಡ್ತೇವೆ ಅಂತ ಹೇಳಿದ್ರು. ಎಷ್ಟು ಟೈಮ್ ಆಯ್ತು ಸರ್ ನೀವು ಕೊಟ್ಟು? ನಾವು ಕೊಟ್ಟು ಒಂದು ತಿಂಗಳಾಯ್ತಮ್ಮ. ಈಗ 1 ತಿಂಗಳ ಹಿಂದೆ ನೀವು ಹೋಗಿ ಕೊಟ್ಟದ್ದು? ಹೌದೌದೌದು. ಮೊದಲು ಸಾಧಾರಣ ಒಂದು ವರ್ಷದ ಮೊದಲೊಮ್ಮೆ ಇವರಿಗೆ ರಮನಾಥ್ ರೈ ಅವರಿಗೂ ನಾವು ಕೊಟ್ಟಿದ್ದೇವೆ. ಅವರಿದ್ರಲ್ಲೂ ಆಗಿಲ್ಲ? ಅವರಂದ್ರೆ ಯಾಕೆ ಅವರೊಂದು ಈ ದೈನಂದಿನ 3 ಕೋಟಿಯ ಒಂದು ಇದಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದಾರೆ. ಯಾರಿಗೂ ಗೊತ್ತಿಲ್ಲಮ್ಮ. ಬಂದದ್ದು 3 ಗಂಟೆಗೆ, 4 ಗಂಟೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಒಂದು 4 ಮನೆಗಳಲ್ಲಿ ಬಾಗಿಲು ತಟ್ಟಿ ಹೇಳಿದ್ದಾರೆ ಹೀಗೆ ಶಂಕುಸ್ಥಾಪನೆ ಉಂಟು ಅಂತೇಳಿ ಒಂದು ಬ್ಯಾನರ್ ಹಾಕಿದ್ರು, ವ್ಯವಸ್ಥೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು, ಮತ್ತೆ ಬ್ಯಾನರ್ ತೆಗೆದು ಸೀದಾ ಹೋದ್ರು. ಒಂದು ಪ್ರಚಾರ ಇಲ್ಲ, ಅಥವಾ ನಾವೊಂದು ವೇದಿಕೆಯವರಿಷ್ಟು ಹೋರಾಟ ಮಾಡ್ತೇವೆ, ನಮಗೆ ಒಂದು ಇನ್ಫಾರ್ಮೇಶನ್ ಇಲ್ಲ. ಆದ್ರೂ ನಾವು ಸುಮ್ಮಗಿದ್ದೇವೆ. ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋದಾದ್ರೆ ಮಾಡ್ಲಿ ಅಂತೇಳಿ ನಾವು ಸುಮ್ಮಗಿದ್ದೇವೆ. ಆದ್ರೆ ಈ ಹಣ ಪೋಲಾಗ್ತದೆ ಹೊರತು ಒಂದು ಹಂತಕ್ಕೆ ಕೆರೆ ಬರ್ತಾ ಇಲ್ಲ. ಸುಗ ಇಷ್ಟೆಲ್ಲ ಆಗ್ತಾ ಇದೆ. ಈಗ ಶಾಸಕರು, ಮಂಗಳೂರು ದಕ್ಷಿಣ ವಲಯದ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರು ಏನು ಹೇಳಿದ್ರು? ಅವ್ರು ಯಾವ ತರ ಸಪೋರ್ಟ್ ಕೊಡ್ತಿದ್ದಾರೆ ನಿಮಗೆ ಅಂತ? ಅವರು ಅದರ ಬಗ್ಗೆ ಒಂದು 3 ಕೋಟಿ ಚಿಲ್ಲರೆದೊಂದು ಎಸ್ಟಿಮೇಷನ್ ಮೈನರ್ ಇರಿಗೇಷನ್ ಇಂದ ಮಾಡಿಸಿದ್ದಾರೆ. ಅಂದ್ರೆ ಅದನ್ನ ನಾವಲ್ಲಿ ಮೈನರ್ ಇರಿಗೇಷನ್ ಅಲ್ಲಿ ಕನ್ಫರ್ಮ್ ಮಾಡಿದ್ದೆ, ಕೇಳುವಾಗ ಅವ್ರು ಮಾಡಿದ್ದಾರೆ. ಆದ್ರೆ ಅದು ಬಜೆಟ್ ಅಲ್ಲದೆ ಅದು ಸ್ಯಾಂಕ್ಷನ್ ಆಗೋದು ಕಷ್ಟ ಅಂತ ಮೈನರ್ ಇರಿಗೇಷನ್ ಅವರಿಲ್ಲ. ಇವರು ನಾವು ಮಾಡಿದ್ದೆ, ನನಗೆ ಅದ್ರ ಕನ್ಫರ್ಮ್ ಮಾಡಿದ್ದೇನೆ ಅಂತ. ಆದ್ರೆ ಅವರಿಗೆ ಅವರು ಹೇಳುವ ಒಂದು ಈ ಒಳದನಿಯ ಅಳಲು ಎದುರು ಪಕ್ಷದವರು ಅಡ್ಡಗಾಲು ಇಡ್ತಾರೆ ಅಂತ. ಯಾಕೆ ಅಡ್ಡಗಾಲು ಇಡ್ಬೇಕು ಸರ್? ಇದು ಅವರ ಇದಕ್ಕೆ ಸಂಬಂಧಪಟ್ಟದ್ದ ಅಥವಾ ಒಂದು ಕೆರೆ ಉದ್ಧಾರ ಆಗ್ಲಿ ಅಂತ ಮಾಡ್ತಾ ಇರುವಂತದ್ದ? ಅವರಿಗೆ ಸಹ ಆಸೆ ಉಂಟು ಆ ಕೆರೆಯನ್ನು ಮಾಡಬೇಕು ಅಂತೇಳಿ. ಆ ಕೆರೆಯ ಒಂದು ವೈಭವ ಕಾಣಬೇಕು ಅಂತ ಅವರು ನಮ್ಮ ಹತ್ರ ಹೇಳ್ತಾರೆ. ನನಗೆ ನಿನ್ನೆ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀವು ಅದರ ಬಗ್ಗೆ ತಲೆಬಿಸಿ ಮಾಡಬೇಡಿ, ಕೆರೆಯನ್ನು ನಾವು ಮಾಡ್ತೇವೆ, ನಾವು ಪೂರ್ಣ ಹಂತದಲ್ಲಿ ಮಾಡಿಕೊಡ್ತೇವೆ. ನಿನ್ನೆ ಸಹ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು. ಆದ್ರೆ ಅವರಿಗೆ ಏನಂತ ಹೇಳಿದ್ರೆ ಈ ಸರ್ಕಾರದಿಂದ ಸರಿಯಾಗಿ ಸ್ಪಂದನ ಸಿಗ್ತಾ ಇಲ್ಲ. ಈಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕಿದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಅಥವಾ ಇಲ್ಲಿಯ ಯಾರು ಜವಾಬ್ದಾರಿಯುತ ಉಸ್ತುವಾರಿ ಸಚಿವರಿದ್ದಾರೆ ಅವರು ತಿಳಿಸ್ಬೇಕು. ಅದು ಮಾಡದಿದ್ರೆ ಯಾವುದೇ ಪ್ರಾಬ್ಲಮ್ಗಳಿಗೂ ಕೂಡ ಸೊಲ್ಯೂಷನ್ ಅಂತ ಇರೋದಿಲ್ಲ. ಇನ್ನೊಂದು ಕಡೆ ಮಾತು ಕೇಳಿ ಬರ್ತಾ ಇದೆ, ಈ ಗುಜ್ಜರಕೆರೆಯನ್ನು ಸರಿ ಮಾಡಲಿಕ್ಕೆ ಹೋಗಬೇಕಾದ್ರೆ ಆ ಡ್ರೈನೇಜ್ ಸಿಸ್ಟಮನ್ನು ಬ್ಲಾಕ್ ಮಾಡಬೇಕಾಗತ್ತೆ. ಒಂದು ವೇಳೆ ಆ ಥರ ಮಾಡೋದಾದ್ರೆ ಇಡೀ ಮಂಗಳೂರಿಗೆ ಆ ಡ್ರೈನೇಜ್ ನೀರು ಹೋಗುತ್ತೆ ಅಂತ. ಆದ್ರೆ ಈಗ 3 ಕೋಟಿ ಖಾಲಿ ಒಳಚರಂಡಿಗಾಗಿ ಬಿಡುಗಡೆ ಮಾಡಿ ಕೆಲಸ ಮಾಡಿ ನಮ್ಮ ಈ ಜಪ್ಪು ಪರಿಸರ ಸಾಧಾರಣ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕೆಲಸ ಈಗ ಪ್ರೋಗ್ರೆಸ್ ಅಲ್ಲಿ ಇದೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೂ ಹತ್ತಿರದ ಒಂದು
ಒಂದು ಕಂಪ್ಲೀಟ್ ಮಾಡ್ಲಿಲ್ಲ ಅವರು. ಅದಕ್ಕೆಲ್ಲ ನಮ್ಗೆ ಇಲ್ಲಿ ಜಪ್ಪು, ಅರಕೆರೆ ಬೈಲಿ, ಈ ಪರಿಸರ ಇಲ್ಲಿಂದ ಬೋಳಾರವರೆಗೂ ನಮ್ಗೆ ಎಲ್ಲ ಈಗ ಕೆಲಸ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು. ಅವರು ಹೇಳುವ ಇಂಜಿನಿಯರ್ಸ್ ಪ್ರಕಾರ ಕಾಂಟ್ರಾಕ್ಟರ್ಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಲ್ಲು ಪಾವತಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತೆ? ಅದು ಕಾರ್ಪೊರೇಟರ್ ಕೆಲಸ ಅಲ್ವಾ, ನೋಡ್ಕೋಬೇಕಲ್ವಾ? ಅದೀಗ ಮೊನ್ನೆಯಲ್ಲಿ ಮೀಟಿಂಗ್ ಅಲ್ಲಿ ಅದೇ ವಿಷಯದಲ್ಲಿ ಗಲಾಟೆ ಆಯ್ತಲ್ಲಮ್ಮ. ಹಾಗಾದ್ರೆ ಕಾರ್ಪೊರೇಟರ್ ನಾಯಕ ಪ್ರೇಮಾನಂದ ಶೆಟ್ಟಿ ಅದರ ಬಗ್ಗೆ ವಿಷಯ ಎತ್ತಿದ್ರು. ಸ್ಥಳೀಯ ಇವರು ಪ್ರತಿನಿಧಿ ಇವರು ನಮ್ಮ ರತಿಕಲಾ ಅವರು ಸಹ ವಿಷಯದಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹಣ ಬಿಡುಗಡೆ ಮಾಡಿ ಅಂತ. ಈಗ ಸರ್ ನಿಮ್ಮ ಪ್ರಕಾರ ಈ ಒಂದು ಕೆರೆಯನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅಲ್ಲಿ ಯಾವ ತರ ವ್ಯವಸ್ಥೆಯನ್ನ ಮಾಡಿದ್ರೆ ಆ ಕೆರೆ ಸರಿ ಆಗುತ್ತೆ ಅಂತ? ಇಲ್ಲಿ ಏನು ನಿಜವಾಗಿ ಹಣ ಉಂಟು, ಎಲ್ಲ ವ್ಯವಸ್ಥೆ ಅಲ್ಲ ಸರ್, ಹಣ ಬಿಡಿ ಸರ್, ಅನುದಾನ ಬಿಡಿ ಸರ್, ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಕಾಣ್ತಾ ಉಂಟಮ್ಮ. ಸರ್ ರಾಜಕೀಯ ಬಿಡಿ ಸರ್, ಅನುದಾನ ಬಿಡಿ. ನಿಮ್ಮ ಪ್ರಕಾರ ಅಲ್ಲಿ ಯಾವ ತರ ಮಾಡಿದ್ರೆ ಆ ಕೆರೆ ಕ್ಲೀನ್ ಆಗುತ್ತೆ, ಏನ್ ಮಾಡ್ಬೇಕು, ಅಲ್ಲಿ ಮುಖ್ಯವಾಗಿ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ? ಮಾಡ್ಬೇಕು ಅಂತ ಈಗ ಸುತ್ತ ಅದನ್ನೊಂದು ಪಾಗರ ಎಲ್ಲ ಕಟ್ಟಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಹೂಳೆಚ್ಚಿ ಅದರ ಅಂತರ್ಜಲ ಇದ್ದ ನೀರಿನ ಕಂಪ್ಲೀಟ್ ಹೊರಗೆ ತೆಗಿದೆ. ಮತ್ತೆ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಈ ವಯೋವೃದ್ಧರ ಒಂದು ಈ ಗಾಳಿ ಸೇವನೆ ಮಾಡುವಂತಹ ವ್ಯವಸ್ಥೆ ಮಾಡಿ ಮಾಡ್ಬೋದು, ಒಳ್ಳೆ ವಾತಾವರಣ ಸಿಗುವಂತೆ ಮಾಡ್ಬೋದು. ಆದ್ರೆ ಎಲ್ಲದಕ್ಕೂ ಈ ಏನು ಅಂತ ಗೊತ್ತಿಲ್ಲ. ಈ ನಮ್ಮ ಒಂದು ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಒಂದು ಸ್ಪಂದನ ನಮ್ಗೆ ಸರಿಯಾಗಿ ಸಿಕ್ಕಿದ್ರೆ ಜನರಿಗೂ ಆಸೆ ಉಂಟು, ಆಗ್ಬೇಕು ಅಂತ ಆಸೆ ಇಲ್ಲ. ನಾನು ಏನು ಕೊನೆ ಮುಟ್ಟುವುದಿಲ್ಲ. ಓಕೆ ಸರ್, ನೋಡೋಣ ಇದ್ರ ಬಗ್ಗೆ ಜವಾಬ್ದಾರಿಯುತ ಅಧಿಕಾರಿಗಳ ಜೊತೆ ಮಾತಾಡುವಂತ ಪ್ರಯತ್ನ ಸ್ಪಂದನ ಟಿವಿ ನಡೆಸುತ್ತೆ. ಥ್ಯಾಂಕ್ ಯು ಸರ್. ಇವರು ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದು ಕಾಲ್ ಮಾಡಿದ್ರೆ ಅವರಿಂದ ಏನು ಸ್ಪಂದನ ಬರ್ತಾ ಉಂಟು. ನಾನು ಮೊನ್ನೆ ಅವರಿಗೆ ನಾನು ಒಂದು ಮೀಟ್ ಆದಾಗ ನಾನು ಅವರಿಗೆ ಪ್ರತ್ಯಕ್ಷವಾಗಿ ನಾನು ಪುನಃ ಮನವಿ ಕೊಟ್ಟಿದ್ದೇನೆ ಅವರಿಗೆ. ಖಂಡಿತ ಸರ್, ಪ್ರಯತ್ನಿಸುವ, ಅವರಿಗೆ ಒಂದು ಕರೆ ಮಾಡುವಂತ ನಮ್ಮ ವೇದವ್ಯಾಸ ಮಾತ್ರ ಒಳ್ಳೆ ಇದು ಮಾಡಿದ್ದಾರೆ. ಅಲ್ಲಿ ಅದೇ ಕಾರ್ಪೊರೇಟ್ ಸಹ ಒಳ್ಳೆ ಸ್ಪಂದನ ಕೊಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಗುಜ್ಜರ ಕೆರೆ ಇದು ಮಂಗಳೂರಿನ ಜಪ್ಪು ಬಳಿ ಇರುವಂತಹ ಒಂದು ಪವಿತ್ರ ಕೆರೆ. ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಗುರುಜನ ಕೆರೆ ಅಂತ ಇದನ್ನು ಹಿಂದೆ ಕರೀತಾ ಇದ್ರು. ತದನಂತರ ಇದು ಗುಜ್ಜರ ಕೆರೆಯಾಗಿ ಮಾರ್ಪಾಡ್ತು. ಮಂಗಳಾ ದೇವಿಯ ಒಂದು ವಿಗ್ರಹ ಏನಿದೆ, ಇಲ್ಲಿ ಒಂದು ಜಲಸ್ಥಾನವನ್ನು ಮಾಡಿ ತೆರಳುವಂತಹ ಸಂಪ್ರದಾಯ ಹಿಂದೆ ಇತ್ತು. ಆದರೆ ಇದೀಗ ಈ ಕೆರೆ ಸ್ನಾನ ಮಾಡುವಕ್ಕೆ ಅಲ್ಲ, ದೇವರ ಒಂದು ಜಲಕಕ್ಕೆ ಅಲ್ಲ, ಎಲ್ಲಾದರೂ ಈ ನೀರಿನ ಒಂದು ಮುಟ್ಟಿದ್ರೂ ಕೂಡ ರೋಗ ಬರುವಂತಹ ಭೀತಿಯಲ್ಲಿ ಜನ ಇದ್ದಾರೆ. ಇನ್ನು ಈ ಕೆರೆ ಸಾಕಷ್ಟು ಔಷಧಿ ಯುಕ್ತವಾದಂತಹ ಕೆರೆ. ಇದನ್ನು ಇಲ್ಲಿಯ ಒಂದು ವಾಯುವನ್ನು ನಾವು ತಗೊಂಡ್ರೆ ಅಥವಾ ಗಾಳಿಯನ್ನು ಸೇವಿಸಿದರೆ ಎಂತಹ ರೋಗಗಳು ಕೂಡ ಶಮನ ಆಗ್ತಾ ಇತ್ತು. ಆದರೆ ಇವಾಗಿನ ಸ್ಥಿತಿಯಲ್ಲಿ ಎಲ್ಲಾದರೂ ಗಾಳಿಯನ್ನು ನಾವು ತಗೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ಸಾಯೋದಂತೂ ಗ್ಯಾರಂಟಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಕೆಟ್ಟು ಹೋಗಿದೆ ಈ ನೀರು, ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು ಗುಜ್ಜರ ಕೆರೆ. ಜಪ್ಪುವಿನ ಗುಜ್ಜರ ಕೆರೆಯಲ್ಲಿರುವಂತಹ ಒಂದು ಪರಿಸ್ಥಿತಿ. ಹೂಳನ್ನು ತಗೊಳ್ಳದೆ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ. ಇದು ಮಂಗಳೂರಿನ ಜಪ್ಪು ಬಳಿ ಇರುವಂತಹ ಗುಜ್ಜರ ಕೆರೆ. ಈ ಗುಜ್ಜರ ಕೆರೆಯಲ್ಲಿ ಹೂಳೆತ್ತದೆ. ಸುತ್ತಮುತ್ತಲಿನ ಫ್ಲ್ಯಾಟ್ಗಳಿಂದ ನೀರು ಹೋಗಿ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟವರು ಮನವಿ ಮಾಡಿಕೊಂಡ್ರು, ಯಾರೊಬ್ಬರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಉಸ್ತುವಾರಿ ಸಚಿವರು ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಗಮನ ಹರಿಸಬೇಕು, ಎಚ್ಚೆತ್ತುಕೊಳ್ಬೇಕು. ಇನ್ನು ಉಸ್ತುವಾರಿ ಸಚಿವರಿಗೆ ಕೂಡ ಕರೆ ಮಾಡುವಂಥ ಪ್ರಯತ್ನವನ್ನು ಸ್ಪಂದನ ವಾಹಿನಿ ನಡೆಸುತ್ತೆ. ಆದರೆ ಇದಕ್ಕಿಂತ ಮುಂಚೆ ಒಂದು ಬ್ರೇಕ್.
ಬ್ರೇಕ್ ನಂತರ ಸುದ್ದಿ ಸ್ಪಂದನಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ಖ್ಯಾತ ಕೆರೆಗಳಲ್ಲಿ ಒಂದಾಗಿರುವಂತಹ ಗುರುಜನ ಕೆರೆ ಅಂದ್ರೆ ಗುಜ್ಜರ ಕೆರೆ ಇದೀಗ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂತದ್ದು, ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇದು ಮಂಗಳೂರಿನಲ್ಲಿರುವಂತಹ ಪ್ರಸಿದ್ಧ ಕೆರೆಗಳಲ್ಲಿ ಒಂದು ಗುಜ್ಜರ ಕೆರೆ. ಜಪ್ಪು ಬಳಿ ಈ ಒಂದು ಕೆರೆ ಇದೆ. ಆದರೆ ಈ ಕೆರೆಯಲ್ಲಿ ಕಲುಷಿತ ನೀರು ಹೂಳೆತ್ತದೆ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನು ರೋಗದ ಭೀತಿಯಲ್ಲಿ ಜನ ವಾಸಿಸುವಂತಹ ಪ್ರಮೇಯ ಕೂಡ ಉಂಟಾಗಿರುವಂಥದ್ದು. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿದೆ, ಜೊತೆಗೆ ಫ್ಲ್ಯಾಟ್ಗಳು ಕೂಡ ಡೆವಲಪ್ ಆಗಿರುವಂಥದ್ದು, ಫ್ಲ್ಯಾಟ್ಗಳು ಕೂಡ ಅಲ್ಲಿರುವಂಥದ್ದು. ಈ ಫ್ಲ್ಯಾಟ್ಗಳು ಬಂದ ನಂತರ ಈ ರೀತಿಯ ವ್ಯವಸ್ಥೆ ಉಂಟಾಗಿದೆ ಅನ್ನುವಂಥದ್ದು ಅಲ್ಲಿಯವರ ಆರೋಪ. ಇನ್ನು ಈ ಒಂದು ಕೆರೆಗೆ ಸಂಪೂರ್ಣವಾಗಿ ಫ್ಲ್ಯಾಟ್ನಿಂದ ಬರುವಂಥ ನೀರುಗಳು ಸೇರಿಕೊಂಡು ಹಾಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನರು ಭಯದ ಭೀತಿಯಲ್ಲಿ ವಾಸಿಸ್ತಾ ಇದ್ದಾರೆ. ಇದರ ಬಗ್ಗೆ ದಕ್ಷಿಣ ಕನ್ನಡ ದಕ್ಷಿಣ ವಿಭಾಗದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರು ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಹೇಳಬೇಕು ಅವರೆಲ್ಲರಿಗೂ ಹೇಳುವಂಥ ಪ್ರಯತ್ನವನ್ನು ಕೂಡ ವಹಿಸಿದ್ದಾರೆ. ಇನ್ನು ಅಲ್ಲಿಯ ಕಾರ್ಪೊರೇಟರ್ ಆಗಿರುವ ಶ್ರೀಮತಿ ರತಿಕಲಾ ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಶ್ರಮ ವಹಿಸ್ತಿದ್ದಾರೆ. ಆದರೆ ಉಸ್ತುವಾರಿ ಸಚಿವರು ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾಕಂದರೆ ಇದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು. ಇನ್ನಷ್ಟು ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಅವರು ಇಷ್ಟೇ ಹೇಳ್ತಾ ಇರುವಂಥದ್ದು, ಆ ಕೆರೆಯ ಸುತ್ತಮುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಅನ್ನು ಹಾಕಬೇಕು. ಜೊತೆಗೆ ಆ ಕೆರೆಯ ನೀರನ್ನು ಸಂಪೂರ್ಣವಾಗಿ ಫಸ್ಟ್ ತೆಗಿಬೇಕು, ನಂತರ ಹೊಸ ನೀರಿನ ಅಲ್ಲಿ ಹಸಿರುಗಳನ್ನು ತೆಗೆಸಬೇಕು. ಆಗಿದ್ದಲ್ಲಿ ಮಾತ್ರ ಈ ಒಂದು ಕೆರೆ ಮತ್ತೆ ಪಾವಿತ್ರ್ಯತೆಯನ್ನು ಹೊಂದುತ್ತೆ ಅಂತ ಕೂಡ ಹೇಳಬೇಕಾಗುತ್ತೆ. ಇನ್ನು ಅಲ್ಲಿಯ ಸ್ಥಳೀಯರಾಗಿರುವಂತಹ ದಿನೇಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ದಿನೇಶ್ ಅವರೇ. ಹಲೋ, ನಮಸ್ಕಾರ. ದಿನೇಶ್ ಅವರೇ, ಈಗ ಗುಜ್ಜರ ಕೆರೆಯ ಪರಿಸ್ಥಿತಿ ಹೇಳತ್ತಿರದಾಗಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕದು ತನ್ನ ಪಾವಿತ್ರತೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲ ಆಗಿದೆ. ಸೊ ಯಾವ ಮಟ್ಟಿಗೆ ಗುಜ್ಜರ ಕೆರೆ ಬಂದು ನಿಂತಿದೆ ಅಂತ ಹೇಳಿ ಸರ್. ಅಲ್ಲ, ಅದು ಈಗ ಸಾಧಾರಣ ಒಂದು 2-3 ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸರ್ಕಾರ ಹೇಳ್ತಾ ಉಂಟು ಅದಕ್ಕೆ ಎಷ್ಟೋ ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಏನಿಲ್ಲ. ನಾನ್ ಹೇಳುದಾದ್ರೆ ಅದರಲ್ಲಿ ಆ ಡ್ರೈನೇಜ್ ಸಮಸ್ಯೆ ಸಹ ಇನ್ನೂ ಅದು ಮುಗಿಲಿಲ್ಲ. ಈಗ ಪೈಪ್ಲೈನ್ ಹಾಕಿದ್ದಾರೆ, ಆದ್ರೆ ಪೈಪ್ಲೈನ್ ಗೆ ಕನೆಕ್ಷನ್ ಇನ್ನೂ ಕೊಡ್ಲಿಲ್ಲ ಅಂತೆ. ಯಾಕಂದ್ರೆ ಅದು ಇಡೀ ಅಲ್ಲಿ ಪಕ್ಕದಲ್ಲಿ ಇದ್ದ ಬೇರೆ ಪೈಪ್ಲೈನ್ ಎಲ್ಲ ಆದ ಮೇಲೆ ಮಾತ್ರ ಅವರು ಕನೆಕ್ಷನ್ ಕೊಡುದು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಡ್ರೈನೇಜ್ ಈಗ ಸಹ ಅದು ಕೆರೆಗೆ ಹೋಗ್ತಾ ಉಂಟು. ಆಮೇಲೆ ಅಲ್ಲಿ ಕೆರೆಯ ನೀರಿನ ಮೇಲೆ ಬೆಳೆದ ಗಿಡಗಳು ಅದೆಲ್ಲ ಈಗ ಹರಡಿ ಅದು ಈಗ ಅಡಿಯಲ್ಲಿ ನೀರುಂಟಂತ ಗೊತ್ತಾಗುವುದಿಲ್ಲ ಯಾರಿಗೆ. ಹಾಗೆ ಆಗಿದೆ, ಅದು ಒಂದು ಕಾಡಿನಾಗೆ ಆಗಿದೆ. ಅದರಲ್ಲಿ ನುಸಿಗಳು ಎಲ್ಲ ಇದೆ. ಸರ್, ಈಗ ಫ್ಲಾಟ್ ನೀರುಗಳು ಕೂಡ ಡೈರೆಕ್ಟ್ ಆಗಿ ಅಲ್ಲಿ ಬಂದು ಸೇರ್ತಾ ಇದೆಯಾ ಹೇಗೆ ಅಂತ? ಹೌದು, ಫ್ಲಾಟ್ ಇದು ನೀರು ಅವರು ಡ್ರೈನೇಜ್ ಪೈಪ್ಲೈನ್ ಗೆ ಕನೆಕ್ಟ್ ಮಾಡಿದ್ದಾರೆ. ಅದೀಗ ಅಷ್ಟು ಫ್ಲಾಟ್ ಇದು ನೀರು
ಹಳತ್ತು ಪೈಪ್ ಲೈನ್ ಗೆ ಕನೆಕ್ಟ್ ಮಾಡುವಾಗ ಅದು ತನ್ನಷ್ಟಕ್ಕೆ ಪ್ರೆಷರ್ ಜಾಸ್ತಿ ಆಗಿ ಅದು ಸೀಪೇಜ್ ಆಗ್ತಾ ಉಂಟು ಕೆರೆಗೆ. ಸೊ ಇವಾಗ ಈ ತರ ಆದ್ರೂ ಕೂಡ ಯಾರೊಬ್ರು ಗಮನ ಹರಿಸ್ತಿಲ್ಲ, ಯಾರು ಕೂಡ ಬರ್ತಾ ಇಲ್ವಾ ಅಲ್ಲಿ ನೋಡ್ಕೊಳ್ಳಿ ಏನಾಗಿದೆ ಯಾವ ತರ ಇದೆ ಅನ್ನೋದು ಕೂಡ ನೋಡ್ತಿದ್ದಾರಾ ಹೇಗೆ ಅಂತ? ಅಲ್ಲ, ಇಂಜಿನಿಯರ್ನವರು ಎಲ್ಲ ಬರ್ತಾ ಇದ್ದಾರೆ, ಅವರು ಭರವಸೆ ಕೊಡ್ತಾ ಇದ್ದಾರೆ, ಆದ್ರೆ ಏನಾಗ್ತಾ ಇಲ್ಲ. ನಾವೊಂದು ಇಲ್ಲಿ ಕನ್ಸ್ಯೂಮರ್ ಫೋರಂ ನಲ್ಲಿ ಸಹ ಒಂದು ಕೇಸ್ ಹಾಕಿದ್ದೇವೆ. ಅದು ನಾವಿಲ್ಲಿ ಮಂಗಳೂರಲ್ಲಿ ನಾವು ಕೇಸ್ ಗೆದ್ದಿದ್ದೇವೆ ಡ್ರೈನೇಜ್ ಬಗ್ಗೆ. ಅದು ಆಮೇಲೆ ಇವರು ಮುನ್ಸಿಪಾಲಿಟಿ ಅವರು ಅದನ್ನು ಕೋರ್ಟ್ ಆರ್ಡರ್ ಪ್ರಕಾರ ಸರಿಪಡಿಸಿದೆ. ಅವ್ರು ಎಂತ ಮಾಡಿದ್ದಾರೆ, ಅವರು ಈಗ ಬೆಂಗಳೂರಿನಲ್ಲಿ ಸ್ಟೇಟ್ ಫಾರಮಿಗೆ ಅಪೀಲ್ ಹಾಕಿದ್ದಾರೆ, ಎಷ್ಟೋ ದುಡ್ಡು ಖರ್ಚು ಮಾಡಿ. ನಾವು ಸಹ ಅದನ್ನು ಚಾಲೆಂಜ್ ಮಾಡಿದ್ದೇವೆ ಅಲ್ಲಿ ಸ್ಟೇಟ್ ಫಾರಂ ನಲ್ಲಿ. ಆದ್ರೆ ಯಾವ ಫಾರಂ ಸಹ ಅವರ ಪರವಾಗಿ ಇದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ಅದು ನೀರು ಹಾಳಾಗ್ತದೆ ಅಂತ ಹೇಳುವಾಗ ಅದು ಯಾರು ಸಹ ಅದಕ್ಕೆ ಇದ್ ಮಾಡುದಿಲ್ಲ, ಅವರ ಫೇವರ್ ಆಗಿ ಮಾಡುದಿಲ್ಲ. ಸರ್, ಈಗ ಈ ರೀತಿ ಹೂಳೆತ್ತದೆ ಎಷ್ಟು ವರ್ಷ ಆಯ್ತು ಸರ್? ಜೊತೆಗೆ ಎಷ್ಟು ವರ್ಷದಿಂದ ಈ ಒಂದು ಪ್ರಾಬ್ಲಮ್ ಅನ್ನ ಅನುಭವಿಸ್ತಿದ್ದಾರೆ ಅಲ್ಲಿ ಸುತ್ತಮುತ್ತ ಅವರವರು ಅಂತ? ಈ ಪ್ರಾಬ್ಲಮ್ ನಾನ್ ಸಾಧಾರಣ 1990 ಇಸವಿಯಿಂದ ಇಲ್ಲಿದ್ದೇನೆ, ಆಗದಿಂದಲೂ ಇದ್ದೆ. ಅದು ಈಗ ಸಹ ಅದು ಕಂಟಿನ್ಯೂ ಆಗ್ತಾ ಇದೆ. ಈಗ ಅವರು ಕೆರೆಯ ಪಕ್ಕದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಕಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಎಂತೂ ಮಾಡ್ಲಿಲ್ಲ. ಈಗ 6 ಕೋಟಿ ಅನುದಾನ ಬಂದಿತ್ತಲ್ಲ ಸರ್, ಅದು ಏನಾಯ್ತು ಹಾಗಿದ್ರೆ? ಅದವರು ಒಂದ್ಸಲ ಹೂಳೆತ್ತಿದ್ದಾರೆ ಮತ್ತು ಅದು ಕೆರೆಯ ಸುತ್ತಮುತ್ತಲ ಎಲ್ಲ ಒಂದು ಸ್ಟೆಪ್ ಕಟ್ಟಿದ್ದಾರೆ ಅಷ್ಟೇ ಬಿಟ್ಟು ಬೇರೆ ಎಂತದೂ ಮಾಡ್ಲಿಲ್ಲ ಅವರು. ಈಗ ಇಷ್ಟೆಲ್ಲ ಮನವಿ ಎಲ್ಲ ಮಾಡ್ಕೊಂಡಿದ್ರಲ್ಲ ಸರ್, ಯಾರ ಕಡೆಯಿಂದಲೂ ಏನು ರಿಯಾಕ್ಷನ್ ಬಂದಿಲ್ವಾ? ಶಾಸಕರಾಗಿರ್ಬೋದು, ಮೇಯರ್ ಆಗಿರ್ಬೋದು, ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು, ಏನ್ ಹೇಳ್ತಿದ್ದಾರೆ? ಅಲ್ಲಿಯ ಕಾರ್ಪೊರೇಟರ್ಗಳು ಯಾವ ತರ ಶ್ರಮ ವಹಿಸ್ತಿದ್ದಾರೆ ಅಂತ? ಕಾರ್ಪೊರೇಟರ್ ವಿಷಯ ಮಾತಾಡುವಾಗಿಲ್ಲ, ಅವರು ಎಂತದ್ದು ಖಾಲಿ ಭರವಸೆ ಕೊಡ್ತಾ ಇದ್ದಾರೆ. ಆಮೇಲೆ ಯಾಕೆ ಸರ್ ಮಾತಾಡಬಾರ್ದು? ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರ ಜವಾಬ್ದಾರಿ ಅಲ್ಲ, ಅದು ಅವರ ವಾರ್ಡಿಗೆ ಬರುತ್ತಲ್ವಾ? ಹೌದು, ಅವರು ಏನಾದ್ರು ಒಂದು ಹೇಳಿ ಇಲ್ಲಿಂದ ತಪ್ಪಿಸ್ತಾರೆ. ಅವ್ರು ಹೇಳ್ತಾರೆ ಅದು 15 ದಿವಸದಲ್ಲಿ ಆಗ್ತದೆ, 1 ತಿಂಗಳಲ್ಲಿ ಆಗ್ತದೆ. ಈಗ ನೇಮ ಕೊಟ್ಟಾರಿ ಅವರು ನಮ್ ಜೊತೆ ಮಾತಾಡಿದ್ರು, ಅದೇ ಜಲ ಸಂರಕ್ಷಣಾ ನಿಮ್ಮ ಇದ್ರದ್ದು. ಅವ್ರು ಹೇಳ್ತಾರೆ ಇದಕ್ಕೆ ಕಾರ್ಪೊರೇಟರ್ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ ಅಂತ. ನೀವು ಹೇಳ್ತಾ ಇದ್ದೀರಾ ಅವರು ಕೆಲಸ ಮಾಡ್ತಾ ಇಲ್ಲ, ಒಂದೊಂದು ಹೇಳ್ಕೊಂಡು ಜಾರಿಕೊಳ್ತಿದ್ದಾರೆ. ಸೊ ಯಾವ್ದು ಸತ್ಯ ಸರ್? ಪ್ರಾಬ್ಲಮ್ ಎಂತ ಗೊತ್ತುಂಟ, ಕಾರ್ಪೊರೇಟರ್ಗೆ ಅವ್ರದ್ದು ಲಿಮಿಟೇಷನ್ ಇದೆ. ಅವರು ಹೋಗಿ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಆದ್ರೆ ಅದರಲ್ಲಿ ಎಂತದ್ದು ಫಲ ಬರುವುದಿಲ್ಲ. ಇವರು ಯಾರು ಇಂಜಿನಿಯರ್ಸ್ ಇದ್ದಾರೆ ಅವರು ಏನಾದ್ರು, ಈಗ ಮೊನ್ನೆ ಶಾಸಕರು ಬಂದಿದ್ರು ಇಲ್ಲಿ, ಶಾಸಕರು ಬಂದಾಗ ಅವರು ಶಾಸಕರಿಗೆ ಏನೆಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ, ಆದ್ರೆ ಇನ್ನಾಗ್ಲಿಲ್ಲ. ಅದಕ್ಕೆ ನಾವು ಪುನಃ ಶಾಸಕರ ಹತ್ರ ಹೋಗಿದ್ದೇವೆ. ನಾವು ಹೋಗಿ ಶಾಸಕರ ಹತ್ರ ಮಾತಾಡಿದ್ದೇವೆ. ಅವರೀಗ ಪುನಃ ಅವರನ್ನು ಇಂಜಿನಿಯರ್ಸ್ ಕರೆದು ಎಲ್ಲ ಮಾತಾಡಿಸಿದ್ದಾರೆ. ಆದ್ರೆ ಇಷ್ಟವರೆಗೆ ಏನು ಡೆವಲಪ್ಮೆಂಟ್ಸ್ ಕಾಣುದಿಲ್ಲ. ಯಾಕಂದ್ರೆ ಈಗ ಮಳೆಗಾಲ ಸಹ ಮುಗ್ದಿದೆ. ಅಲ್ಲ, ಲಾಸ್ಟ್ ಟೈಮ್ ನಾವು ಇದೇ ವಿಷಯ ತಗೊಂಡಾಗ ಮಳೆಗಾಲ ಆಗೋದಿಲ್ಲ ಇವಾಗ ಅಂತ ಹೇಳಿದ್ರು. ಬಿಸಿ ಚಳಿ ಬರ್ತಾ ಇದೆ ಸ್ವಲ್ಪ. ಇನ್ನು ಇವರು ಹೀಗೆ ಒಂದು 3 ತಿಂಗಳು ಬಿಟ್ರೆ ಪುನಃ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಮಳೆಗಾಲ ಅಲ್ಲ, ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಎಲೆಕ್ಷನ್ ಬರುತ್ತೆ, ಮತ್ತೆ ಚೇಂಜ್ ಆಗ್ತಾರೆ. ಅವರ ಅವಧಿ ಮುಗಿಯಿತು, ಇವ್ರು ಬಂದ್ರು ಅಂತ ಹೇಳ್ತಾರೆ. ಹೌದು, ಹಾಗೆ ಹೇಳ್ತಾರೆ. ಸೊ ಇಲೆಕ್ಷನ್ ಬಂದ ಮೇಲೆ ಅವರು ಖರ್ಚು ಮಾಡುವ ಹಾಗಿಲ್ಲ. ಹೌದು. ಸೊ ಈಗ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದ್ರ ಸರ್ ನೀವು? ಹೌದೌದು, ನಾವು ಭೇಟಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಏನು ಹೇಳಿದ್ರು? ಅವರು ತುಂಬಾ ಭರವಸೆ ಕೊಡ್ತಾರೆ. ಅಲ್ಲಿ ನಾವು ಪಾರ್ಕ್ ಮಾಡ್ತೇವೆ, ನಾವು ವಾಕಿಂಗ್ ಟ್ರ್ಯಾಕ್ ಮಾಡ್ತೇವೆ, ನಾವು ಗಿಡ ನೆಡ್ತೇವೆ ಎಲ್ಲ ಹೇಳ್ತಾ ಇದ್ದಾರೆ. ಯಾವಾಗ ಹೇಳಿದ್ರು ಸರ್? ನೀವ್ ಯಾವಾಗ ಹೋಗಿ ಭೇಟಿ ಮಾಡಿದ್ರಿ? ನಾವು ಹೋಗಿ ಸ್ವಲ್ಪ ತಿಂಗಳಾಯ್ತು ಈಗ, ಸರಿ ನೆನಪಿಲ್ಲ ನಮ್ಗೆ. ಓಕೆ ಓಕೆ. ಮನವಿ ಕೊಟ್ಟಿದ್ದೀರಾ? ಲಿಖಿತ ರೂಪದಲ್ಲಿ ಮನವಿ ಕೊಟ್ಟಿದ್ದೀರಾ? ಬಾಯಿ ಮಾತಲ್ಲಿ ಹೇಳಿದ್ರಾ? ಇಲ್ಲ, ನಾವು ಮನವಿ ಸಹ ಕೊಟ್ಟಿದ್ದೇವೆ, ಬಾಯಿ ಮಾತಿನಲ್ಲಿ ಸಹ ಅವರ ಹತ್ರ ಹೇಳಿದ್ದೇವೆ. ಅವ್ರು ಹೇಳಿ 2-3 ತಿಂಗಳಾಯ್ತು ಅಂತ ಹೇಳ್ತಿದ್ದೀರಿ. ಅದು ಆ ಕಡೆ ಗಮನ ಹರಿಸಿದ್ದಾರ ಅವರು? ಇಷ್ಟವರೆಗೆ ಏನು ಹರಿಸಿದಾಗೆ ಕಾಣುದಿಲ್ಲ. ಅವರು ಬರೀ ಇಂಜಿನಿಯರ್ಸ್ ಹತ್ರ ಮಾತಾಡ್ತಾರೆ. ಇಂಜಿನಿಯರ್ಸ್ ಏನಾದ್ರು ಅವರು ಏನಾದ್ರು ಅಲ್ಲ ಸರ್, ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ? ಆಮೇಲೆ ಇವರು ಸುಮ್ಮನೆ ಇರ್ತಾರೆ. ಅಲ್ಲ, ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ? ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಹೌದು, ಇವರು ಅನುದಾನ ಬಿಡುಗಡೆ ಮಾಡಿದ್ರೆ ಅವರು ಕೆಲಸ ಮಾಡ್ಲಿಕ್ಕೆ ಮುತುವರ್ಜಿ ವಹಿಸ್ತಾರೆ. ಇಲ್ಲಾಂದ್ರೆ ಯಾಕೆ ಅವ್ರು ಮಾಡ್ಬೇಕು?
ಈಗ ಈಗ ಇನ್ನೊಂದು ವಿಷಯ, ಆ ಡ್ರೈನೇಜ್ ವಿಷಯ ನಾನು ಹೇಳುದು. ಈಗ ಸಾಧಾರಣ 1 ಕೋಟಿ ಚಿಲ್ಲರೆ ಬಿಲ್ ಪೆಂಡಿಂಗ್ ಉಂಟು ಕಾಂಟ್ರಾಕ್ಟರ್ ಇದು. ಆ ಬಿಲ್ ಇದು ಬಿಲ್ ಪಾಸ್ ಆಗಿದೆ, ಆದ್ರೆ ಚೆಕ್ ಇನ್ನು ಕೊಡ್ಲಿಲ್ಲ ಅವನಿಗೆ. ಅದಕ್ಕೆ ಕಾಂಟ್ರಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ನಂದು ಚೆಕ್ ನನ್ನ ಕೈಗೆ ಬಾರದೆ ನಾನು ಇನ್ನು ಮುಂದುವರಿಸುದಿಲ್ಲ ಅಂತೇಳಿ. ಹಾಗೆ ಡ್ರೈನೇಜ್ ಕೆಲಸ ಸಹ ನಿಂತು ಬಿಟ್ಟಿದೆ ಈಗ. ಓಕೆ, ಈಗ ಇನ್ನೊಂದಿಲ್ಲಿ ಸಮಸ್ಯೆ ಇದೆ ಅಂತ ಕೇಳಲ್ಪಟ್ವಿ. ಏನಂದ್ರೆ ಡ್ರೈನೇಜನ್ನ ಈಗ ಅಲ್ಲಿಯ ನೀರನ್ನ ಕಂಪ್ಲೀಟ್ ಆಗಿ ಇದು ಮಾಡಬೇಕು, ಡ್ರೈನೇಜನ್ನು ಬ್ಲಾಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಡ್ರೈನೇಜ್ ಬ್ಲಾಕ್ ಮಾಡಿದ್ರೆ ಅದು ಮಂಗಳೂರು ಕಂಪ್ಲೀಟ್ ಆಗಿ ಸಿಟಿಗೆ ಕೂಡ ಡ್ರೈನೇಜಿಂದಾಗಿ ಪ್ರಾಬ್ಲಮ್ ಆಗುತ್ತೆ, ಫುಲ್ ನೀರು ಹೊರಗಡೆ ಬರುತ್ತೆ ಅನ್ನುವಂಥದ್ದು ಕೆಲವರ ವಾದ. ಅಲ್ಲ, ಡ್ರೈನೇಜ್ ನಾನೇನ್ ಹೇಳುದಂದ್ರೆ, ಅವರು ಡ್ರೈನೇಜ್ ಪೈಪ್ ಲೈನ್ ಹಾಕಿದಾರಲ್ಲ, ಅದರದ್ದು ಕೆಲಸ ಅವರು ಕಂಪ್ಲೀಟ್ ಮಾಡ್ಲಿ. ಈಗ ಕಂಪ್ಲೀಟ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರೇ ಮಾಡ್ಬೇಕು. ಅವನಿಗೆ ಪೇಮೆಂಟ್ ಇಲ್ಲದೆ ಅವ ಎಲ್ಲಿಂದ ಕೊಡುದು? ಅವನ ವಿಚಾರಿಸಿದಾಗ ಅವ ಹೇಳ್ತಾರೆ, ನನ್ನ ಹೆಂಡತಿದು ಬಂಗಾರ ಸಮೇತ ನಾನು ಅಡವಿಟ್ಟು ದುಡ್ಡು ಮಾಡಿ ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ, 1 ಕೋಟಿ ಚಿಲ್ಲರೆ ಬಿಲ್ ಕೊಟ್ಟಿದ್ದೇನೆ, ಬಿಲ್ ಪಾಸ್ ಆಗಿದೆ, ಆದ್ರೆ ನನಗೆ ಚೆಕ್ ಕೊಡ್ತಾ ಇಲ್ಲ ಅಂತ ಹೇಳಿ. ಯಾರು ಕೊಡ್ತಾ ಇಲ್ಲ ಅಂತೆ? ಅಲ್ಲಿ ಮುನ್ಸಿಪಾಲಿಟಿ ಅವರು. ಅದೇ ಇವರ ಹತ್ರ, ಮೇಯರ್ ಹತ್ರ ಹೋಗಿ ಮನವಿ ಕೊಟ್ಟಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಏನಂದ್ರು? ಅದು ಈ ಸಲ ಮಾಡಿರುವಂತದ್ದು ಸರ್, ಕಳೆದ ಬಾರಿ ಮೇಯರ್ ಬೇರೆ ಇದ್ರು, ಈ ಬಾರಿ ಬೇರೆ ಇದ್ದಾರೆ. ಹೌದು, ಅದೇ ಈಗಿನ ಮೇಯರ್ ಹತ್ರ ಕೊಟ್ಟಿದ್ದಾರೆ. ಓಕೆ ಓಕೆ. ಈಗ ಈ ಗುಜ್ಜರಕೆರೆ ಪ್ರಾಬ್ಲಮ್ ಅನ್ನ ಯಾವ ತರ ನಿವಾರಿಸಬಹುದು, ಅಥವಾ ಗುಜ್ಜರಕೆರೆ ಇದೇ ತರ ಇರ್ಬೇಕಾ ಹೇಗೆ ಅಂತ ನಾನು ಹೇಳುದಾದ್ರೆ, ಒಮ್ಮೆ ಆ ಡ್ರೈನೇಜ್ ಕನೆಕ್ಷನ್ ಎಲ್ಲ ಸರಿ ಆದ್ರೆ, ಆಮೇಲೆ ಇದು ಕೆರೆಯಿಂದ ಕಂಪ್ಲೀಟ್ ಹೂಳು ತೆಗಿಬೇಕು. ಹೂಳು ತೆಗೆದು ಅದು ತನ್ನಷ್ಟಕ್ಕೆ ನೀರು ಶುದ್ಧಿ ಆಗ್ತದೆ, ಇನ್ನು ಬರುವ ನೀರು. ಯಾಕಂದ್ರೆ ಅದು 2-3 ಕಡೆಯಿಂದ ಅದಕ್ಕೆ ಹೊಸರು ಬರ್ತಾ ಉಂಟು ಕೆರೆಗೆ. ಆ ನೀರು ಬಂದ್ರೆ ತನ್ನಷ್ಟಕ್ಕೆ ಶುಚಿ ಆಗ್ತದೆ. ಆದ್ರೆ ಒಮ್ಮೆ ಅವರು ಹೂಳು ತೆಗೆದು ಡ್ರೈನೇಜ್ ಬ್ಲಾಕ್ ಮಾಡಿದ್ರೆ ಎಲ್ಲ ಸಮಸ್ಯೆ ಮುಗೀತದೆ. ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ಇಲ್ಲಿ ನಮ್ಗೆ ಸಾಯಂಕಾಲ ಒಂದು 4 ಗಂಟೆ ನಂತರ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಈ ಪರಿಸರದಲ್ಲಿ, ಅಷ್ಟು ನುಸಿ. ಆ ನುಸಿಯ ಕಾಟದಿಂದ ಕೆಲವರಿಗೆ ಇಲ್ಲಿ ಮಲೇರಿಯಾ, ಡೆಂಗಿ ಎಲ್ಲ ಆಗಿದೆ. ಈಗ ನೀವು ಫ್ಲಾಟ್ ಅಲ್ಲಿ ಇರೋದಾ ಸರ್, ಮನೆಯಲ್ಲಿರೋದಾ? ಇಲ್ಲ, ಮನೆಯಲ್ಲಿ, ಇಂಡಿಪೆಂಡೆಂಟ್ ಹೌಸ್. ನಮ್ಮ ಬಾವಿದ ನೀರು ಸಮೇತ ಹಾಳಾಗಿದೆ ಇದರಿಂದಾಗಿ. ಓಕೆ, ಈಗ ಫ್ಲಾಟ್ಗಳ ನೀರನ್ನ ಕೂಡ ಅವರದ್ದೇನು ವೇಸ್ಟ್ ವಾಟರ್ ಏನಿದೆ ಅದನ್ನ ಕೂಡ ಅಲ್ಲಿಗೆ ಬಿಡ್ತಾರೆ, ಡೈರೆಕ್ಟ್ ಆಗಿ ಕೆರೆಗೆ ಲಿಂಕ್ ಆಗುತ್ತೆ ಅದು ಅಂತ. ಸೊ ಅದನ್ನ ಅಲ್ಲೇ ಒಂದು ಸ್ಟಾಕ್ ಮಾಡುವಂತ ವ್ಯವಸ್ಥೆಗಳು ಯಾಕೆ ಮಾಡಿಲ್ಲ? ಇದು ಮಾಡದೆ ಯಾವ ತರ ಡೋರ್ ನಂಬರ್ ಕೊಟ್ರು ಅಂತ. ಅದೇ ಅದೀಗ ಫ್ಲಾಟಿಗೆ ಸರಿ ಕನೆಕ್ಷನ್ ಕೊಡ್ಲಿಲ್ಲ. ಈಗ ಟೆಂಪ್ರರಿ ಕನೆಕ್ಷನ್ ನಮ್ಮ ಓಲ್ಡ್ ಡ್ರೈನೇಜ್ ಪೈಪ್ ಲೈನಿಗೆ ಹಾಕಿದ್ದಾರೆ. ಅದಕ್ಕೆ ಈಗ ಆ ಪ್ರೆಷರ್ ಜಾಸ್ತಿ ಆಗಿ ಅದಕ್ಕೆ ಕೆಪಾಸಿಟಿ ಇಲ್ಲ ಆ ಪೈಪಿಗೆ ಅಂತ ಪರಿಸ್ಥಿತಿ. ಅದೆಲ್ಲ ಇಲ್ಲದೆ ಯಾವ ತರ ಡೋರ್ ನಂಬರ್ ಕೊಡ್ತಾರೆ ಸರ್? ಯಾವುದೇ ಒಂದು ವ್ಯವಸ್ಥೆಯನ್ನ ಸರಿ ಮಾಡದೆ ಡೋರ್ ನಂಬರ್ ಹೇಗೆ ಕೊಡ್ತಾರೆ? ಯಾರು ಇದ್ದಂತ ಸಂದರ್ಭದಲ್ಲಿ ಈ ತರ ಅವ್ಯವಸ್ಥೆ ಆಗಿದೆ ಅಂತ? ಅದು ಬಿಲ್ಡರ್ ಮತ್ತು ಮುನ್ಸಿಪಾಲಿಟಿ ಅವ್ರದ್ದು ಎಂತ ಅಂಡರ್ಸ್ಟ್ಯಾಂಡಿಂಗ್. ಯಾವಾಗ ಸರ್, ಯಾರು ಇದ್ದಂತ ಸಂದರ್ಭದಲ್ಲಿ ಆಗಿರೋದಿದು ನಿಮಗೆ ಗೊತ್ತಿದ್ದಾಗೆ? ಇದು ಈ ಫ್ಲಾಟಿಗೆಲ್ಲ ಕನೆಕ್ಷನ್ ಕೊಟ್ಟು ಎಷ್ಟು 1.5-2 ವರ್ಷ ಆಯ್ತು ಈಗ. ಸೊ ಯಾರಿದ್ರು ಅಂತ ಸಂದರ್ಭದಲ್ಲಿ? ಯಾರಂದ್ರೆ ಇದೆ ಈಗ ಇದ್ದ ಮುನ್ಸಿಪಾಲಿಟಿ ಅವರೇ ಇದ್ದು. ಓಕೆ ಸರ್, ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತಿದ್? ಯಾರು ಕೂಡ ಇದು ನಾವು ಲಾಸ್ಟ್ ಇವಾಗ 5 ತಿಂಗಳ ಹಿಂದೆ ಒಮ್ಮೆ ತಗೊಂಡಿದೀವಿ ಇದನ್ನ. ಆ ಸಂದರ್ಭದಲ್ಲಿ ಇದೇ ಮಾತನ್ನ ಆಗೋದಿಲ್ಲ ಅಂತಾನೆ ಹೇಳಿದ್ರು, ಪ್ರಯತ್ನ ಪಡ್ತೀವಿ ಅಂತಾನೆ. ಇನ್ನೂ ಕೂಡ ಆಗಿಲ್ಲ, ಅದಕ್ಕೆ ಯಾವುದೇ ಒಂದು ಸರಿ ಮಾಡುವಂಥ ವ್ಯವಸ್ಥೆಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ನೀವು ಮುಂದಾಗಿದ್ದೀರಿ ಅಂತ? ಇಲ್ಲ, ನಾನು ಇನ್ನು ಬೇರೆ ರೀತಿಯಲ್ಲಿ ನೋಡ್ಬೇಕಾಗ್ತದೆ. ಇನ್ನು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಅಪೀಲ್ ಆಗ್ಬೇಕು, ಇಲ್ಲದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಸಹ ನಾವು ಟ್ರಿಬ್ಯುನಲ್ಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ಇವ್ರ ಹತ್ರ ಮಾತಾಡಿ ಬೇರೆ ಉಪಾಯ ಇಲ್ಲ. ಆಲ್ರೆಡಿ ಕನ್ಸ್ಯೂಮರ್ ಕೋರ್ಟಿಗೆ ನಾವು ಹೋಗಿ ಆಗಿದೆ, ಅದೀಗ ಬೆಂಗಳೂರಲ್ಲಿ ಉಂಟದು ಕೇಸ್. ಬೇರೆ ಉಪಾಯ ಇಲ್ಲ ನಮ್ಗೆ. ಇನ್ನು ಇವ್ರ ಹತ್ರ ಮಾತಾಡಿ ಅಂತ ಪ್ರಯೋಜನ? ಎಲ್ಲ ಭರವಸೆ ಕೊಡುವುದಲ್ಲದೆ ಬೇರೆ ಎಂತದ್ದು ಮಾಡುದಿಲ್ಲ ಅವರು. ಓಕೆ, ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಹೇಳ್ತಾ ಇರುವಂಥದ್ದು ಸಾಕಷ್ಟು ಇವರು ಪ್ರತಿಯೊಬ್ಬರು ಹೇಳುವ ಇದು ನಾವು ಗಮನಿಸೋದಾದರೆ
ಅವರು ಪ್ರಯತ್ನ ಪಡ್ತಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಅವರು ಹೇಳ್ತಾ ಇಲ್ಲ. ತಮ್ಮ ಊರಿನ ಒಂದು ಕೆರೆ ಅಭಿವೃದ್ಧಿ ಆಗಲಿ, ನಮ್ಮ ಒಂದು ವಾತಾವರಣ ಶುಚಿಯಾಗಿರಲಿ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟವ್ರು ಯಾಕೆ ಮುತುವರ್ಜಿ ವಹಿಸ್ತಾ ಇಲ್ಲ? ಇನ್ನು ಸಂಜೆ ವೇಳೆ ಇಲ್ಲಿ ಕೂರುವಾಗಿಲ್ಲ, ಸೊಳ್ಳೆಗಳ ಕಾಟದಿಂದ ಜನ ಬಳಲ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದಿಷ್ಟೇ, ಅಲ್ಲಿ ಒಮ್ಮೆ ಹೂಳೆತ್ತಿ ಅದನ್ನು ಕ್ಲೀನ್ ಮಾಡಿ ಡ್ರೈನೇಜ್ ಸಿಸ್ಟಮನ್ನು ಸರಿ ಮಾಡಿಕೊಡ್ಲಿ, ಆದಮೇಲೆ ಅದು ತನ್ನಷ್ಟಕ್ಕೆ ಅದು ಕ್ಲೀನ್ ಆಗುತ್ತೆ ಅಂತ. ಇದು ಸಾಕಷ್ಟು ವರ್ಷಗಳಿಂದ ಇರುವಂಥದ್ದು. 1990, ಇವಾಗ ದಿನೇಶ್ ಅವರು ಇದ್ದಂಥ ಟೈಮ್ 1990ರಿಂದಲೂ ಕೂಡ ಈ ಪ್ರಾಬ್ಲಮ್ ಇದೆ. ಅವತ್ತಿಂದ ಇವತ್ತು ತನಕ ಯಾರೊಬ್ಬರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 10 ದಶಕಗಳಿಗೆ ಕಳೆದೋಗಿದೆ, ಆದರೂ ಕೂಡ ಯಾವುದೇ ಒಂದು ಕ್ರಮ ಇವರು ವಹಿಸ್ತಾ ಇಲ್ಲ. ಯಾಕೆ? ಪ್ರತಿಯೊಬ್ಬರು ಮಾಡುವ ಅಂತ ಹೇಳೋದು ಹೊರತು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಆ ಗುಜ್ಜರ ಕೆರೆಗೆ ತನ್ನದೇ ಆದ ಇತಿಹಾಸ ಇದೆ, ತನ್ನದೇ ಆದ ಒಂದು ಪಾವಿತ್ರತೆಯನ್ನು ಅದು ಹೊಂದಿತ್ತು. ಆದರೆ ಈ ಥರ ಯಾಕೆ ಆಗೋಗಿದೆ? ಯಾಕೆ ಒಂದು ಮಂಗಳೂರು ನಗರವನ್ನು ಕ್ಲೀನ್ ಸಿಟಿ ಅಂತಾರೆ, ಸ್ಮಾರ್ಟ್ ಸಿಟಿ ಅಂತಾರೆ. ಸೊ ಸ್ಮಾರ್ಟ್ ಸಿಟಿಯಲ್ಲಿ ಇರಬೇಕಾದಂಥ ವ್ಯವಸ್ಥೆಗಳು ಇದೆ. ಒಂದು ಕಟ್ಟಡಗಳ ಅಭಿವೃದ್ಧಿ ಆಗ್ತಿದ್ರೆ ಅಲ್ಲಿರುವಂಥ ಕೆರೆಗಳು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು. ಅದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇದೆಲ್ಲ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬ್ರೇಕ್ ನಂತರ ಸುದ್ದಿ ಸ್ಪಂದನಕ್ಕೆ ಮತ್ತೊಮ್ಮೆ ಸ್ವಾಗತ. ಗುಜ್ಜರ ಕೆರೆ ನೀವೀಗಾಗಲೇ ನೋಡ್ತಾ ಇರ್ಬೋದು. ಗುಜ್ಜನ ಕೆರೆ ಎನ್ನುವಂಥದ್ದು ಗುರುಜನ ಕೆರೆ ಎಂಬ ಒಂದು ಹೆಸರಿನ ಮೂಲಕ ಬಂದಿರುವಂತಹ ಕೆರೆ. ಮಂಗಳಾದೇವಿಯ ಒಂದು ಗರ್ಭಗುಡಿಯಲ್ಲಿರುವಂಥ ದೇವರ ಒಂದು ಜಲಕವನ್ನು ಇದೇ ಕೆರೆಯಲ್ಲಿ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಆದರೆ ತದನಂತರ ಇಲ್ಲಿ ಫ್ಲ್ಯಾಟ್ಗಳ ನಿರ್ಮಾಣ ಕೂಡ ಆಯಿತು. ಇಲ್ಲಿ ನಂತರದ ದಿನಗಳಲ್ಲಿ ಇಲ್ಲಿ ಯಾವುದೇ ರೀತಿಗೂ ಒಂದು ಶುಚಿತ್ವ ಆಗಿರ್ಬೋದು, ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಇಲ್ಲಿ ಹೂಳೆತ್ತುವ ಕಾರ್ಯವನ್ನು ಮಾಡದೆ ಸುಮಾರು 3 ವರ್ಷಗಳು ದಾಟಿದೆ. ಆದರೂ ಕೂಡ ಇದ್ರ ಬಗ್ಗೆ ಗಮನ ಯಾರು ಕೂಡ ವಹಿಸ್ತಾ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಅಧಿಕಾರಿಗಳಿಗೆ ಹೇಳಬೇಕು ಅವರೆಲ್ಲರಿಗೆ ಹೇಳಿದ್ದಾರೆ, ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೂ ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಇವರು ಕೈಕಟ್ಟಿ ಕೂತಿದ್ದಾರೆ. ಇನ್ನು ಗುಜ್ಜನ ಕೆರೆಯಲ್ಲಿರುವಂತಹ ಕೆರೆಯ ಒಂದು ಗಾಳಿಯನ್ನು ಸೇವಿಸಿದರೆ ಹಿಂದಿನ ಕಾಲದಲ್ಲಿ ಅದು ಔಷಧಿಯುಕ್ತವಾದಂತಹ ಗಾಳಿ ಇಲ್ಲಿ ಸಿಗ್ತಾ ಇತ್ತು. ಆದರೆ ಇದೀಗ ಅದು ಸಂಪೂರ್ಣವಾಗಿ ಮಾಯವಾಗಿ ಹೋಗಿದೆ. ಇನ್ನೊಂದೆಡೆ ಸಂಜೆ ಹೊತ್ತು ಇಲ್ಲಿ ಕೂರಕ್ಕೂ ಕೂಡ ಜನರಿಗೆ ಆಗ್ತಾ ಇಲ್ಲ. ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ಕೂಡ ಮುಖ್ಯವಾಗಿದೆ. ಗುಜ್ಜರ ಕೆರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂಥದ್ದು ಕೆರೆ ಗುಜ್ಜರ ಕೆರೆ ಸಂಪೂರ್ಣವಾಗಿ ಅಲ್ಲಿ ಹೂಳೆತ್ತದೆ. ಯಾವ ರೀತಿ ಹೂಳು ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ನೀರು.
ಇನ್ನು ಸಂಜೆಯ ಹೊತ್ತಿಗೆ ಈ ಕೆರೆಯ ಸುತ್ತಮುತ್ತ ಬರುವ ಹಾಗೆಲ್ಲ ಸೊಳ್ಳೆಗಳು ತುಂಬುತ್ತೆ, ಇನ್ನು ದುರ್ವಾಸನೆ ಕೂಡ ಇಲ್ಲಿ ಬೀರುತ್ತೆ ಅನ್ನುವಂಥದ್ದು ಜನರ ವಾದ. ಸುತ್ತಮುತ್ತ ಸಾಕಷ್ಟು ಮನೆಗಳಿದೆ, ಅವರು ರೋಗದ ಭೀತಿಯಲ್ಲಿ ಜೀವನ ಸಾಗಿಸುವಂತಹ ಪ್ರಮೇಯ ಕೂಡ ಉಂಟಾಗಿದೆ. ಇನ್ನು ಯಾರು ಕೂಡ ಇದರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ವಾದ ಆಗಿದೆ. ಇನ್ನು ಈ ಒಂದು ಗುಜ್ಜರ ಕೆರೆಗೆ ತನ್ನದೇ ಆದಂಥ ಇತಿಹಾಸ ಕೂಡ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರು ಕೂಡ ಹಲವು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇದರ ಬಗ್ಗೆ ಮಾತಾಡಕ್ಕೆ ಮಂಗಳೂರು ದಕ್ಷಿಣ ವಿಭಾಗದ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಾವು ಈ ಹಿಂದೆ ಕೂಡ ಒಂದು ಗುಜ್ಜರ ಕೆರೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸ್ತಾಪ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವು ಹೇಳಿದ್ರಿ ನಾನು ಇದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ನೀವು ಪ್ರಯತ್ನವನ್ನ ಪಟ್ಟಿದ್ದೀರಿ ಅಂತ ಅಲ್ಲಿಯವರೇ ತಿಳಿಸ್ತಿದ್ದಾರೆ. ಸೊ ಯಾರಿಗೆಲ್ಲ ಏನೆಲ್ಲ ಮನವಿ ಮಾಡ್ಕೊಂಡಿದ್ದೀರಾ ಸರ್ ಈಗಾಗಲೇ? ಕೇಳಿಸ್ತಿದೆ, ಹೇಳಿ ಸರ್, ಹೇಳಿ. ಈಗ ಒಂದು ಗುಜ್ಜರ ಕೆರೆಗೆ ಸಂಬಂಧಪಟ್ಟ ಹಾಗೆ ನಾನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಅದನ್ನ ಎಲ್ಲ ಎಸ್ಟಿಮೇಷನ್ ಮಾಡಿಸಿ 3 ಕೋಟಿಯ ಒಂದು ಕಾಮಗಾರಿಗಳ ಪ್ರಸ್ತಾವಿಕ ಪಟ್ಟಿಯನ್ನ ಸಲ್ಲಿಸಿ ಮೈನರ್ ಇರಿಗೇಷನ್ ಮಿನಿಸ್ಟರ್ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಹತ್ರ ಕೊಟ್ಟು ಈ ಮುಂದೆ ಇನ್ನು ಬರುವಂತ ಇದರಲ್ಲಿ ಅದನ್ನ ಸೇರಿಸಿಕೊಂಡು ನನಗೆ ಕಾಮಗಾರಿಗೆ ಅನುವು ಮಾಡಿ ಕೊಡ್ಬೇಕು ಅಂತ ಹೇಳುವಂತದ್ದು ಕೊಟ್ಟಿದ್ದೇನೆ. ಶಸ್ಲೂರು ಸ್ಪಂದನಾತ್ಮಕವಾಗಿ ಅದನ್ನ ನಾನು ಸೇರಿಸಿ ಕೊಡ್ತೇನೆ ನಿಮ್ಗೆ ಕಾಮಗಾರಿ ಅಂತ ಹೇಳುವಂತದ್ದು ಕೂಡ ಹೇಳಿದ್ದಾರೆ. ಆದ್ರೆ ಅವರು ಇಡೀ ರಾಜ್ಯದ ಈ ಕಾಮಗಾರಿಗಳಿಗೆ ಒಮ್ಮೆಲೆ ಪಟ್ಟಿ ಮಾಡುವಂತ ಕಾರಣದಲ್ಲಿ ಇನ್ನು ಮುಂದಿನ ತಿಂಗಳಿಂದ ಅದನ್ನು ನಾನು ಮಾಡಿಸಿಕೊಡ್ತೇನೆ, ಎಲ್ಲ ಇಡೀ ಪಟ್ಟಿ ತಗೊಳ್ತಾ ಇದ್ದಾರೆ, ಅದರಲ್ಲಿ ಅದನ್ನು ಸೇರಿಸಿಕೊಡ್ತೇನೆ ಅಂತ ಹೇಳುವಂತದ್ದು ಸಹ ಹೇಳಿದ್ದಾರೆ. ಸರ್ ಯಾವಾಗ ಕೊಟ್ಟಿರುವಂತದ್ದು ಸರ್? ಈ ತರ ಯಾವಾಗ ಹೇಳಿದ್ದೀರಿ ಅಂದ್ರೆ ಮನವಿ ಕೊಟ್ಟಿದ್ದೀರಿ ಸರ್? ಈಗ ಮನವಿ ನಾನು ಶಾಸಕನಾಗಿ ಬಂದ ನಂತರ ನಾನು ಅಲ್ಲಿ ಸಾಧಾರಣ ಒಂದು ಭೇಟಿ ಕೊಟ್ಟಿದ್ದೆ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾನು ಫಸ್ಟ್ ನನಗೆ ಕಾಣ್ತದೆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟ ನಂತರ ನಾನು ತಕ್ಷಣ ಇಂಜಿನಿಯರ್ಗಳಿಗೆಲ್ಲ ಹೇಳಿದೆ, ನನ್ ಕಾಣ್ತದೆ ಸೆಪ್ಟೆಂಬರ್ ಅಲ್ಲ, ಇಂಜಿನಿಯರ್ ಹತ್ರ ಏನೆಲ್ಲ ಕಾಮಗಾರಿಗಳಾಗಬೇಕು ಅಂತ ಹೇಳಿ ಅಲ್ಲಿ ಕೂತು ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ ನಂತರ ಅದನ್ನು ಅವರು ಒಂದು 15-20 ದಿವಸ ಒಳಗಡೆ ಏನೆಲ್ಲ ಆಗ್ಬೇಕು ಅಂತ ಎಸ್ಟಿಮೇಷನ್ ಮೆಜರ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ನನಗೆ ತಂದು ಕೊಟ್ಟಿದ್ದಾರೆ. ಮೇ ಬಿ ಅಕ್ಟೋಬರ್ ಒಳಗಡೆ ಅವರು ನನಗೆ ಎಲ್ಲಾ ವರದಿಯನ್ನ ಕೊಟ್ಟಿದ್ದಾರೆ.
ಎಸ್ಟಿಮೇಷನ್ ಮಾಡಿ ಆ ವರದಿಯನ್ನು ಕೊಟ್ಟದ್ದನ್ನು ನಾನು ಹೋಗಿ ಅಕ್ಟೋಬರ್ ತಿಂಗಳೊಳಗಡೆ ನಾನು ಸಚಿವರಿಗೆ ಕೊಟ್ಟಿದ್ದೇನೆ. ಅದು ಆಕ್ಚುಲಿ ಡಿಸೆಂಬರ್ ತಿಂಗಳೊಳಗಡೆ ಅವರು ಅನುದಾನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರಪೋರ್ಷನಲ್ ಪ್ರಕಾರ ಹಂಚಿಕೆ ಮಾಡ್ತೀನಿ ಅಂತ ಹೇಳಿತ್ತು. ಆದ್ರೆ ಈಗ ಡಿಸೆಂಬರ್ ಒಳಗಡೆ ಆಗ್ತಾ ಇದೆ ಅಂತ ಹೇಳುವಾಗ ಮೊನ್ನೆ ನಾನು ಬೆಳಗಾವಿನ ವಿಧಾನ ಸಭೆಯ ಸಂದರ್ಭದಲ್ಲಿ ನಾನು ಸಚಿವರಿಗೆ ಮಾತಾಡಿದಾಗ ಈಗ ಇದು ವಿಧಾನಸಭೆಯ ಕೆಲಸಗಳಿದೆ ಮತ್ತು ಸ್ವಲ್ಪ ಇದಾದ ಕಾರಣ ಜನವರಿ ಒಳಗಡೆ ಎಲ್ಲ ರಾಜ್ಯದ್ದು ವಿತರಿಕೆ ಮಾತಾಡೋದು. ಕೆಲವೆಲ್ಲ ವಿಧಾನಸಭಾ ಕ್ಷೇತ್ರದ ಇನ್ನೂ ಸಹ ಬಂದಿಲ್ಲ, ಹಾಗಾಗಿ ಅದೆಲ್ಲ ಬಂದ ಕೂಡಲೇ ಜನವರಿ ಒಳಗಡೆ ವಿತರಣೆ ಇದು ಹಣವನ್ನ ಬಿಡುಗಡೆ ಮಾಡಲಾಗುವುದು, ಅದರಲ್ಲಿ ನಿಮ್ಮ ಪಟ್ಟಿಯನ್ನು ಸೇರಿಸಿಕೊಳ್ಳಲಾಗುವುದು, ಏನು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಅವರು ಇದೇ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟರ್ ಮಂಗಳೂರಿಗೆ ಬಂದಾಗ ಕಳೆದ ಸಲ ನನಗೆ ಕಾಣ್ತದೆ ಅದು ಕೂಡ ಒಂದು ನವೆಂಬರ್ ಅಲ್ಲೇ ಬಂದಿದ್ರಂತ. ಆವಾಗ ಬಂದಾಗ ಕೂಡ ನಾನು ಅವರ ಹತ್ರ ಆ ಮನವಿಯ ವಿಷಯಗಳನ್ನ ಮತ್ತೆ ಅದನ್ನೆಲ್ಲ ಪ್ರಸ್ತಾಪ ಮಾಡಿದಾಗ ಅವರು ನನಗೆ 100ಕ್ಕೆ 100 ನಾನು ಅದನ್ನ ನಿಮ್ಗೆ ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳುವಂತ ಮಾತನ್ನೆಲ್ಲ ಹೇಳಿದ್ರು. ಸರ್, ನೀವು ಇಲ್ಲಿ ಗಮನಿಸಬೇಕು ಸರ್, ಈ ಹಿಂದೆ ಜಯಾ ಲೋಬೋ ಅವರು ಕೂಡ ಇದ್ದಂತ ಸಂದರ್ಭದಲ್ಲಿ ಈ ತರ ಅನುದಾನವನ್ನ ತಗೊಂಡಿದ್ರು. ಹಾಗಿದ್ರೆ ಆ ಅಮೌಂಟ್ ಹೇಗೋಯ್ತು ಸರ್, ಎಲ್ಲೂ ಹೋಯ್ತು? ಹೂಳೆತ್ತದ 1 ಮಿನಿಟ್ ಹೇಳ್ತೇನೆ ಕೇಳಿ. ನನಗೆ ಅದು ಯಾಕೆ ಆಯ್ತು ಗೊತ್ತಿಲ್ಲ. ನಾನು ಬರುವ ಮುಂಚೆ ಆ ಹಣ ಹಿಂದುಗಡೆ ಹೋಗಿದೆ. ನಾನು ಮೈನರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಆ 1 ಕೋಟಿ ಸ್ಯಾಂಕ್ಷನ್ ಆದ ಹಣವನ್ನ ಅದರಲ್ಲಿ 10 ಲಕ್ಷ ಕಾಮಗಾರಿಗೆ 90 ಲಕ್ಷ ಹಿಂದೆ ಹೋಗಿತ್ತು. ನಾನು ಶಾಸಕನಾಗಿ ಬಂದ ಕೂಡಲೇ ನಾನು ಮೈನರ್ ಇರಿಗೇಷನ್ ಇಲಾಖೆ ಅಧಿಕಾರಿಗಳಿಗೆ ಕರೆದಾಗ ಅವರು ಸ್ಯಾಂಕ್ಷನ್ ಆಗಿತ್ತು ಮತ್ತೆ ಹಿಂದ್ಗಡೆ ಹೋದದ್ದು 2 ಕೂಡ ಪತ್ರ ಅದು ಹೇಗೆ ಹೋಗಿದೆ ಅಂತ ಹೇಳೋದು ಹೇಳಿದ್ರು. ಯಾಕೆ ಹೋಯ್ತು ಅಂತ ಕೇಳಿದ್ರೆ ಅದು ಏನೋ ಟೆಕ್ನಿಕಲ್ ಕ್ಲಾಸ್ ನಿಂದ ಹಿಂದೆ ಹೋಗಿದೆ, ಅದಕ್ಕಾಗಿ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಅದನ್ನೇ ಯುಟಿಲೈಸ್ ಮಾಡಬಹುದಲ್ಲ ಅಂತ ಹೇಳುವಾಗ ಇದು ಆಗುದಿಲ್ಲ, ವಾಪಸ್ ಅದು ತರಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಇಲ್ಲ ಅಂತ ಹೇಳಿದ್ರು. ಈ ರೀತಿಯ ವ್ಯವಸ್ಥೆಗಳಾಗಿದೆ. ಅದರ ಒಟ್ಟಿಗೆ ನಾನೇನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಿಂದ ಅದಕ್ಕೆ ಪೂರಕವಾಗಿ ಅದು ಈಗ ಪಕ್ಕನೆ ಅವರು ಹೇಳಿದಂತ 3 ಕೋಟಿ ಇಲ್ಲ, ಪಕ್ಕನೆ ಅವರು 1 ಕೋಟಿ 2 ಕೋಟಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಮೂಡದ ಕೆರೆ ಅಭಿವೃದ್ಧಿ ಅದರಲ್ಲಿ ಉಳಿದ ಹಣವನ್ನ ಜೋಡಿಸಿಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಕೂಡ ನಾನು ಲೆಟರ್ ಕೊಟ್ಟಿದ್ದೇನೆ. ಸರ್, ಈಗ 1 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗೆ ಕೊಡ್ಲಿಕ್ಕೆ ಇದೆ ಸರ್. ಅವರು ಇವಾಗ ಅದನ್ನ ಮಾಡ್ಲಿಕ್ಕೆ ಕೂಡ ಅವರು ಅದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈಗ ನಿಮ್ಗೆ ಇದನ್ನ ಇವತ್ತು ಈ ಸಬ್ಜೆಕ್ಟ್ ಅನ್ನ ಹೇಳಿದವರು ಯಾರು? ಅವರಿಗೆ 1 ಕೋಟಿ ಚಿಲ್ಲರೆ ಹಣ ಬಾಕಿ ಇರುವುದು ಮಹಾನಗರ ಪಾಲಿಕೆಯ ವಿಷಯದಿಂದ. ಅದು ನೀವು ಮೇಯರ್ ಹತ್ರ ಕೇಳಬೇಕು, ಆಡಳಿತದಲ್ಲಿರುವಂತಹ ಪಕ್ಷದವರ ಹತ್ರ ಕೇಳಬೇಕು. ಮಹಾನಗರ ಪಾಲಿಕೆ 1 ಕೋಟಿ. ಹೌದು ಸರ್, ಯಾಕಂದ್ರೆ ನಾನು ನಿಮ್ಗೆ ಕೇಳ್ತಾ ಇರೋದು ಈಗಾಗಲೇ ಕೇಳಿ ನಾನು ಹೇಳ್ತೇನೆ. 1 ಕೋಟಿ ಚಿಲ್ಲರೆ ಡ್ರೈನೇಜಿನ ಕಾಮಗಾರಿ ಆಗ್ತಾ ಇದೆ. ಆ ಡ್ರೈನೇಜಿನ ಕಾಮಗಾರಿಗಳಿಗೆ 1 ಕೋಟಿ ಚಿಲ್ಲರೆ ಕಾಂಟ್ರಾಕ್ಟ್ ಪೇಮೆಂಟ್ ಬಾಕಿ ಇದೆ ಅಂತ ಹೇಳಿ ಕಾಂಟ್ರಾಕ್ಟರ್ ನನ್ನ ಹತ್ರ ಬಂದಿದ್ರು. ನಾನು ಸಂಬಂಧಪಟ್ಟ ಕಮಿಷನರ್ಗೆ ಮತ್ತು ಎಲ್ಲ ನಾನು ಹೇಳಿದ್ದೇನೆ, ನೋಡಿ ಕಾಂಟ್ರಾಕ್ಟ್ ಹೀಗೆ ಪೇಮೆಂಟ್ ಇನ್ನು ಕೆಲಸ ಮಾಡ್ಬೇಕಾದ್ರೆ ಅದನ್ನ ಅದು ಗುಜ್ಜರಕೆರೆಯ ಕೆಲಸ ಅಲ್ಲ. ಗುಜ್ಜರಕೆರೆಗೆ ನೀವು ಕೇಳಿದ ಸಬ್ಜೆಕ್ಟ್ ಸಪರೇಟ್. ಇದು ಗುಜ್ಜರಕೆರೆಯ ಭಾಗದಲ್ಲಿರುವಂತ ಡ್ರೈನೇಜ್ ನ ಇಶ್ಯೂ. ಈಗ ನೀವು ಮಾತಾಡ್ತಾ ಇದ್ರಿ, ಡ್ರೈನೇಜ್ ನ ಕೆಲಸ ಮಾಡುವಂತದ್ದು ಮಹಾನಗರ ಪಾಲಿಕೆಗೆ ಸರ್. ಅದಕ್ಕೂ ಸರ್ 1 ನಿಮಿಷ ಸರ್, ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ. ಯಾಕಂದ್ರೆ ಗುಜ್ಜರಕೆರೆ ಇದು ಮಾಡೋದಾದ್ರೆ ಅದೇ ಡ್ರೈನೇಜ್ ಯೂಸ್ ಮಾಡ್ಕೊಂಡು ನೀರು ಖಾಲಿ ಮಾಡ್ಬೇಕಾಗುತ್ತೆ. ನಾನು ಹೇಳ್ತೇನೆ ಕೇಳಿ, ನೀವು ಎಲ್ಲ ಮಾಹಿತಿಗಳನ್ನ ಸ್ವಲ್ಪ ಕರೆಕ್ಟ್ ಆಗಿ ತಗೊಳ್ಬೇಕು. ಏನಂತ ಹೇಳಿದ್ರೆ ಮಹಾನಗರ ಪಾಲಿಕೆಯಿಂದ ಡ್ರೈನೇಜ್ ಕಾಮಗಾರಿಗಳು ಮತ್ತು ಡ್ರೈನೇಜಿನ ಸಂಬಂಧಪಟ್ಟ ಎಲ್ಲ ಕಾಮಗಾರಿಗಳು ಮಾಡುದು ಮಹಾನಗರ ಪಾಲಿಕೆ. ಅದಕ್ಕೆ ಮೈನರ್ ಇರಿಗೇಷನ್ ಕೈ ಹಾಕುದಿಲ್ಲ. ಮಹಾನಗರ ಪಾಲಿಕೆಗಳು ಆ ಎಲ್ಲಾ ಕಾಮಗಾರಿಗಳು ಮಾಡ್ತವೆ ಅಂತ ಹೇಳುವಂಥದ್ದು ಅವರ ಸಿಸ್ಟಮ್ ನಲ್ಲಿ ಇದೆ ಅಂತ ಹೇಳುವಂಥದ್ದು ಮತ್ತು ಆಗ್ತಾ ಇದೆ ಅಂತ ಹೇಳುವಂತ ಕಾರಣದಲ್ಲಿ ಅದಕ್ಕೆ ಮಹಾನಗರ ಪಾಲಿಕೆ ಆ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡ್ತದೆ. ಡ್ರೈನೇಜ್ ಕನೆಕ್ಷನ್ ಗುಜ್ಜರಕೆರೆ ಅಭಿವೃದ್ಧಿ ರಾಜ್ಯ ಸರ್ಕಾರದ ವ್ಯವಸ್ಥೆಯಿಂದ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಮಾಡಿಸ್ತೇನೆ ಅಂತ ಹೇಳುವಂಥದ್ದು ನಾನು ಮಾತು ಕೊಟ್ಟಿದ್ದು. ಅದನ್ನ ಅವರು ತಿಳಿಸಿದ್ರು. ಈಗಾಗಲೇ ನೇಮು ಕೊಠಾರಿ ಅವರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅಂತ ಸಂದರ್ಭದಲ್ಲಿ ಈ ತರ ಶಾಸಕರು ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೆ ನಾನು ಈ ತರ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಸರಿ ಮಾಡ್ಕೊಡ್ತೀನಿ. ಎಲ್ಲೆಲ್ಲಿ ಅದನ್ನ ನನಗೆ ನೋಡಿ ನಾನು ಮಂಗಳೂರಿನ ಶಾಸಕನಾಗಿ ಒಂದು ಕಾಂಟ್ರಾಕ್ಟರ್ಗೆ 1 ಕೋಟಿ ಮಹಾನಗರ ಪಾಲಿಕೆ ಬಾಕಿ ಇದೆ ಅಂತ ಹೇಳುವಂತದ್ದು ನನಗೆ ನೇಮು ಕೊಟ್ಟಾರಿ ಅವರು ತಿಳಿಸಿದ್ರು. ನನಗೆ ಕಾಂಟ್ರಾಕ್ಟ್ ಕೂಡ ನಾನು ನೇಮು ಕೊಟ್ಟಾರಿ ಅವರು ನನ್ನ ಹತ್ರ ಬಂದಿದ್ದು. ಅಲ್ಲಿ ಡ್ರೈನೇಜ್ ನ ಕೆಲಸ ಕಾಮಗಾರಿಗಳು ನಿಲ್ಲಿಸಿದ್ದಾರೆ ಸರ್. ಆ ನಿಲ್ಲಿಸಿದ ಕಾಮಗಾರಿ ಆದ ಕಾರಣ ಅದಕ್ಕೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಡ್ರೈನೇಜ್ ಈಗ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಆಗ ಹೇಳಿದೆ ಕಾಂಟ್ರಾಕ್ಟರ್ ಯಾರು, ಅವ್ರು ಯಾಕೆ ನಿಲ್ಲಿಸಿದ್ದಾರೆ ಕೇಳಿ ಅಂತ ಹೇಳಿ ಅವರಿಗೆ ನಾನು ಫೋನ್ ಮಾಡಿದೆ. ಆಗ ಅವ್ರು ಹೇಳಿದ್ರು ಸರ್ 1 ಕೋಟಿ ಚಿಲ್ಲರೆ ಬಾಕಿ ಉಂಟಂತ ಅವ್ರು ಹೇಳ್ತಾರೆ. ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದಾಗ ಅವರು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ನೇಮು ಕೊಟ್ಟಾರೆ ಅವರು ತಿಳಿಸಿದ್ರು. ಅದಾದ ನಂತರ ನಾನು ಕೂಡಲೇ ಕಮಿಷನರ್ಗೆಲ್ಲ ಮಾತಾಡಿದ್ದೇನೆ. ನೋಡಿ ಅವರಿಗೆ 1 ಕೋಟಿ ಚಿಲ್ಲರೆ ಬಾಕಿ ಉಂಟಂತೆ, ಅವರಿಗೆ ನಂತರ ಹಣ ಹಾಕ್ಲಿಕ್ಕೆ ಅವ್ರ ಹಣ ಇಲ್ಲಂತೆ, ಅದಕ್ಕಾಗಿ ತಕ್ಷಣ ಅವ್ರದ್ದು ಏನಂತ ಹೇಳಿ ಬಿಡುಗಡೆ ಮಾಡಿದ್ರೆ ಮುಂದಿನ ಕಾಮಗಾರಿಗಳು ಕೂಡ ಅವ್ರು ಮಾಡ್ತಾರಂತೆ ಅಂತ ಹೇಳಿ. ಕಾರ್ಪೊರೇಷನ್ ಇಸ್ ಸಪರೇಟ್ ಬಾಡಿ. ಅಲ್ಲಿ ಮೇಯರ್ ಮತ್ತು ಉಪಮೇಯರ್ ಮತ್ತು ಸಪರೇಟ್ 60 ಕಾರ್ಪೊರೇಟರ್ ಇರುವಂತ ಗವರ್ನಿಂಗ್ ಬಾಡಿ, ಅದು ಕಮಿಷನರ್ ಇದ್ದಾರೆ. ಐ ಕ್ಯಾನ್ ಓನ್ಲಿ ಗಿವ್ ದ ಇನ್ಸ್ಟ್ರಕ್ಷನ್ ಟು ದ ಕಾರ್ಪೊರೇಷನ್ ಪೀಪಲ್ ಅವರ ಅಧಿಕಾರಿ. ಅದರಲ್ಲಿ ಹಸ್ತಕ್ಷೇಪ ಮಾಡುವ ಹಾಗೆ ನನಗಿಲ್ಲ. ಅವರಿಗೆ ಹಣ ಬಿಡುಗಡೆ ಮಾಡಿ ಯಾಕೆ ಮಾಡಿಲ್ಲ, ಇಲ್ಲ ಏನಾಗಿದೆ, ಅವರ ಕಾಮಗಾರಿ ಯಾಕೆ ಹಣ ಕೊಟ್ಟಿಲ್ಲ ಅಂತ ಹೇಳುವಂತದ್ದು ಹೇಳಬಹುದು ಬಿಟ್ರೆ ಸರ್ ಈ ಪ್ರಶ್ನೆಯನ್ನ
ಸರ್, ಈ ಪ್ರಶ್ನೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುವಂತ ಸಭೆಯಲ್ಲಿ ಕೇಳಲಿಲ್ವಾ? ಅಥವಾ ಮೊನ್ನೆ ಅನುದಾನಕ್ಕೆ ಯಾಕೆ ಬಿಡುಗಡೆ ಮಾಡುವುದಿಲ್ಲ ಅಂತ ಹೇಳಿ ಕೈ ಮಿಲಾಯಿಸಿರುವಂತಹ ಪ್ರಕರಣ ಕೂಡ ಮೊನ್ನೆ ಬಂದಿದೆ. ಯಾವುದು ನೋಡಿ, ಹಿಂದೆ ಕೂಡ ನೀವು ನನಗೆ ಗೊತ್ತಿರಬಹುದು, ತುಂಬಾ ಕಾಂಟ್ರಾಕ್ಟ್ದಾರರಿಗೆ ಕಳೆದ 1 ವರ್ಷ 8 ತಿಂಗಳಿಂದ ಹಣ ಬಾಕಿ ಇದೆ. ಹಾಗಿರುವಾಗ ಹೊಸ ಕಾಮಗಾರಿಗಳನ್ನ ಹೇಗೆ ಮಾಡುದು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾನು ಇದನ್ನ ಜಿಲ್ಲಾಧಿಕಾರಿಗಳಿಗೂ ಕೂಡ, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ವ್ಯವಸ್ಥೆಗೆ ಕೂಡ ನಾನು ಗಮನಕ್ಕೆ ತಂದಿದ್ದೇನೆ. ಉಸ್ತುವಾರಿ ಸಚಿವರು ಕೂಡ ನಗರಾಭಿವೃದ್ಧಿ ಸಚಿವರಾದ ಕಾರಣ ಅವರ ಗಮನಕ್ಕೆ ಕೂಡ ನಾನು ತಂದಿದ್ದೇನೆ. ಮತ್ತೆ ಮಹಾನಗರ ಪಾಲಿಕೆಯ ಮೇಯರಿಗೂ ಕಮಿಷನರಿಗೂ ಎಲ್ಲರಿಗೂ ವಿಷಯ ತಿಳಿಸಿದ್ದೇನೆ. ಬಟ್ ಮಹಾನಗರ ಪಾಲಿಕೆಯಲ್ಲಿ ಹಣ ಸಂಗ್ರಹ ಕೊರತೆ ಆಗ್ತಾ ಇದೆ, ಇಲ್ಲ ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಅದನ್ನು ಡೇ ಟು ಬೇಸಿಸ್ ಅಲ್ಲಿ ನೋಡ್ಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷದಲ್ಲಿರುವಂತ ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಆಡಳಿತ ಪಕ್ಷ ಕಾಂಗ್ರೆಸ್ಸೇ ನೋಡ್ಬೇಕು. ನಾವು ಸತತವಾಗಿ ಮೇಯರ್ಗೆ ಒಂದು ಕರೆಯನ್ನ ಮಾಡುವಂತ ಪ್ರಯತ್ನ ನಡೆಸ್ತಿದೀವಿ. ಅವರು ಮೀಟಿಂಗ್ ಅಂತ ಕರೆಯನ್ನ ಕಟ್ ಮಾಡ್ತಿದ್ದಾರೆ ಹೊರತು ಇದ್ರ ಬಗ್ಗೆ ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ನಾನು ಹೇಳಿದ ಕ್ಲಾರಿಫಿಕೇಶನ್ ಸರಿ ಇದೆ. ಡ್ರೈನೇಜ್ ನ ಕಾಮಗಾರಿಗಳು ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಡ್ರೈನೇಜ್ ನ ಕಾಮಗಾರಿಗಳು ಅಸ್ತವ್ಯಸ್ತ ಆಗ್ತಾ ಇದೆ, ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಸಿಗ್ತಾ ಇಲ್ಲ. ಮಹಾನಗರ ಪಾಲಿಕೆ ಹಣ ಮಾಡಿದ್ದು ನೋಡಿ ಹೇಗೆ ಗೊತ್ತಿಲ್ಲ, ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ನೇರವಾಗಿ ಅನುದಾನ ಬರೋದು ಮಹಾನಗರ ಪಾಲಿಕೆಗೆ. ಹೌದು, ಆ ಕಾಮಗಾರಿಗಳ ಅನುಷ್ಠಾನ ಮಾಡುವುದು ಮಹಾನಗರ ಪಾಲಿಕೆ. ಕಾಮಗಾರಿ ಯಾವುದು ಅನುಷ್ಠಾನ ಆಗ್ತಾ ಇಲ್ವೇ? ಅಲ್ಲ, ಅದು ನೋಡಿ, ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕುಂದಿದೆ, ಕುಸಿದು ಬಿದ್ದಿದೆ. ಮಂಗಳೂರಿನಲ್ಲಿ ಸ್ವತಂತ್ರ ಬಂದು 70 ವರ್ಷ ನಂತರ ಕೂಡ ಒಂದು 50 ಕಡೆಯಲ್ಲಿ ಮ್ಯಾನುವಲ್ ಲೀಕೇಜ್, ಒಂದು 500 ಕಡೆಗಳಲ್ಲಿ ಚರಂಡಿಯಲ್ಲಿ ಮತ್ತೆ ರಾಜಕಾಲುವೆಯಲ್ಲಿ ಇವತ್ತು ಕೂಡ ಡ್ರೈನೇಜ್ ಹೋಗ್ತಾ ಇದೆ. ಏನು ಅಭಿವೃದ್ಧಿ ಆಗ್ತಾ ಇದೆ? ಇದರ ಬಗ್ಗೆ ಯಾವ ಕ್ರಮವನ್ನು ಜಯಿಸ್ಬಿಟ್ಟಿದೆ? ಸರ್ ಒಂದು ಇದು ಇಂಟರಪ್ಟ್ ಮಾಡ್ತಿದ್ದೀನಿ. ಈಗ 1990ರಿಂದ ಕೂಡ ಈ ಗುಜ್ಜರಕೆರೆ ಅದೇ ತರ ಇದೆ, ಅಂದ್ರೆ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಅದೇ ತರ ಅಲ್ಲಿಯ ವ್ಯವಸ್ಥೆ ನಿರ್ಮಾಣ ಆಗಿದೆ. 10 ದಶಕಗಳೇ ಕಳೆದೋಗಿದೆ, ಆದ್ರೂ ಕೂಡ ಯಾರು ಗಮನ ಹರಿಸ್ತಿಲ್ಲ. ನಿಮಗಿಂತ ಹಿಂದಿದ್ದ ಶಾಸಕರಾಗ್ಲಿ ಯಾರು ಆಗ್ಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ವಾ? ಗುಜ್ಜರಕೆರೆ ಬೇಡಿತ್ವಾ? ಈಗ ನೀವು ಏನೋ ಮನವಿ ಮಾಡಿದ್ದೀರಿ, ಈ ತರ 3 ಕೋಟಿ. 1 ಮಿನಿಟ್, ನಾನು ಹೇಳಿದೆ ನನ್ನ ಅವಧಿಯಲ್ಲಿ ನಾನು ನೇಮ ಕೊಟ್ಟಾರೆ ಅವರಿಗೆ ಹೇಳಿದ್ರೆ, ಪಾಪ ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದರಿಂದ ಅವರಿಗೆ ಏನು ಲಾಭ ಇಲ್ಲ. ಆದ್ರೆ ಹೌದು, ಖಂಡಿತ ಒಂದು ಒಳ್ಳೇದಾಗಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ನೇಮ ಕೊಟ್ಟಾರೆ ಅವರ ಪ್ರಯತ್ನವನ್ನು ನಾನು ಅಭಿನಂದನೆ ಮಾಡ್ತೇನೆ. ಅವರ ಪ್ರಯತ್ನ ನಿಜವಾಗಿ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಬೇಕಾದ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಮತ್ತು ಅವರ ಇಡೀ ಒಂದು ಗುಜ್ಜರಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ನಾನು ಅಭಿನಂದನೆ ಮಾಡ್ತೇನೆ. ನಾನು ಅವರಿಗೆ ಹೇಳಿದ್ದೇನೆ, ಮೊನ್ನೆ ನಾನು ನವೆಂಬರ್ ಡಿಸೆಂಬರ್ ಒಳಗಡೆ ಕಾಮಗಾರಿ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದು, ಅದು ನನಗೆ ಸಚಿವರು ಕೊಟ್ಟ ಆಶ್ವಾಸನೆಯ ಪ್ರಕಾರ ಹೇಳಿದ್ದು. ಆದ್ರೆ ಸಚಿವರು ಈಗ ಹೇಳ್ತಾರೆ ಜನವರಿ ಆಗ್ತದೆ. ಅದಕ್ಕಾಗಿ ನನಗೆ ಆಶ್ವಾಸನೆ ಹೇಳಿದ್ರೆ ಕಾಮಗಾರಿ ಕೊಟ್ಟರೆ ನನ್ನ ಅವಧಿಯಲ್ಲಿ ಗುಜ್ಜರಕೆರೆಗೆ, ನನ್ನ ಈ ಒಂದು ಅವಧಿ ಒಳಗಡೆ ನಾನು ಗುಜ್ಜರಕೆರೆಯನ್ನ ಈ ಹಿಂದಿನ ಬಿಡಿ ಆದದ್ದಾಗ್ಲಿ ನನಗೆ ನೀವು ಜನರು 5 ವರ್ಷ ಅವಕಾಶ ಕೊಟ್ಟಿದ್ದೀರಿ. ಈ 5 ವರ್ಷದಲ್ಲಿ ಗುಜ್ಜರಕೆರೆಯನ್ನ ಒಳ್ಳೆ ಒಂದು ವಿಶೇಷವನ್ನಾಗಿ ಒಂದು ಸಾಯಂಕಾಲ ಒಂದು 6 ಜನ ಬಂದು 10 ಜನ ಬಂದು 100 ಜನ ಬಂದು ಒಂದು ವಾಕಿಂಗ್ ಮಾಡ್ಲಿಕ್ಕೆ, ಇಲ್ಲ ಬಂದು ಸ್ವಲ್ಪ ರೆಸ್ಟ್ ತಗೊಳ್ಳುವಂತದ್ದು, ಒಂದು ಒತ್ತಡದ ಜೀವನದಲ್ಲಿರುವಂತದ್ದು ಅನ್ನೋದಕ್ಕೆ ಒಂದು ಆ ರೀತಿಯ ಒಂದು ಒತ್ತಡವನ್ನ ಕಮ್ಮಿ ಮಾಡಿಸುವಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಮಾಡಿ ಕೊಡ್ತೇನೆ ಅಂತ ಹೇಳಿ ನಾನು ಅವರಿಗೆ ನೇಮ ಕೊಟ್ಟವರಿಗೆ ಮಾತು ಕೊಟ್ಟಿದ್ದೇನೆ. ಆ ಮಾತಿನ ಪ್ರಕಾರ ನಾನು ನಡ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಈಗ ಮಂಗಳೂರಿನಲ್ಲಿರುವಂತಹ ಗುಜ್ಜರಕೆರೆಗೆ ಸಂಬಂಧಪಟ್ಟಂತೆ ದಕ್ಷಿಣ ವಲಯದ ಶಾಸಕರಾಗಿರುವ ಮಂಗಳೂರು ದಕ್ಷಿಣ ವಲಯದ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರು ಭರವಸೆ ಕೊಟ್ಟಿದ್ದಾರೆ, ಜನವರಿ ಒಳಗಡೆ ಅದನ್ನು ಸರಿ ಮಾಡಿಸುವಂತ. ಗುಜ್ಜರಕೆರೆ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸರಿ ಮಾಡುವಂತ ಇದಕ್ಕೆ ಕೈ ಹಾಕ್ತಿದ್ದೀನಿ. ಆದರೆ ಡ್ರೈನೇಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅದನ್ನು ಮೇಯರ್ ನೋಡ್ಕೋಬೇಕು, ಮಹಾನಗರ ಪಾಲಿಕೆ ನೋಡ್ಕೋಬೇಕು, ಇದು ನಮ್ಮ ಅಂಡರಿಗೆ ಬರುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ. ಮುಂದೆ ಯಾವ ರೀತಿ ಗುಜ್ಜರಕೆರೆ ಅಭಿವೃದ್ಧಿ ಪಡುತ್ತಾ ಅಥವಾ ಇದೇ ತರ ಮತ್ತೆ ಮುಂದುವರಿತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇದು ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.